record. Okay. Okay. ಅಧ್ಯಾಯ 14 ಗುಣತ್ರಯ ವಿಭಾಗ ಯೋಗ ಭೌತಿಕ ಪ್ರಕೃತಿಯ ತ್ರಿಗುಣಗಳು. 1ನೇ ಶ್ಲೋಕ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಎಲ್ಲಾ ಜ್ಞಾನಗಳಲ್ಲಿ ಅತ್ಯುತ್ತಮವಾದ ಈ ಜ್ಞಾನವನ್ನು ನಾನು ಮತ್ತೆ ನಿನಗೆ ಹೇಳುತ್ತೇನೆ. ಈ ಜ್ಞಾನವನ್ನು ತಿಳಿದುಕೊಂಡು ಮುನಿಗಳು ಪರಮಸಿದ್ಧಿಯನ್ನು ಪಡೆದರು. ಇವರು ನವ ಯೋಗೇಂದ್ರಾಸ್, ಋಷಭದೇವನ ಮಕ್ಕಳು. ಹಾಗಾಗಿ ಇದು ಭಾಗವತದಲ್ಲಿ ಉಂಟು. ಅವರೆಲ್ಲ ಪರಮಹಂಸರು. ಹಾಗಾಗಿ ಅವರು ಕೂಡ ಆ ಜ್ಞಾನವನ್ನು ಪಡೆದಿದ್ದಾರೆ. ಆ ಪಡೆದು ಮತ್ತೆ ಆ ಸಿದ್ಧಿಯನ್ನು ಪಡೆದಿದ್ದಾರೆ. ಅದೇ ರೀತಿ ಈ ಕೃಷ್ಣ ಎಂತ ಹೇಳುದು ಅಂದ್ರೆ, ಎಲ್ಲಾ ಜ್ಞಾನಗಳಲ್ಲಿ ಅತ್ಯುತ್ತಮವಾದ ಈ ಜ್ಞಾನವನ್ನು ನಾನು ಮತ್ತೆ ನಿನಗೆ ಹೇಳ್ತಾ ಇದ್ದೇನೆ. ಈ ಜ್ಞಾನವನ್ನು ತಿಳಿದುಕೊಂಡು ಮುನಿಗಳು ಪರಮ ಸಿದ್ಧಿಯನ್ನು ಪಡೆದಿದ್ದಾರೆ. ಮತ್ತೆ ನೀನು ಕೂಡ ಸಿದ್ಧಿಯನ್ನು ಪಡೆ. ಮತ್ತೆ ನಾವು ಕೂಡ ಇದರಿಂದ ಎಂತಾಗ್ಬೇಕಂದ್ರೆ ಈ ಜ್ಞಾನ ಪಡೆದು ನಿಜವಾದ ಸಿದ್ಧಿಯನ್ನು ಪಡಿಬೇಕಂತ ಆಚಾರ್ಯ ಹೇಳ್ತಾರೆ. ಯಾಕೆಂದ್ರೆ ಈ ಜ್ಞಾನವು ನೋಡಿ, ಅರ್ಜುನ ನಿತ್ಯ ಸಿದ್ಧ ಮತ್ತೆ ಕೃಷ್ಣ ನಿತ್ಯ ಸೇವಕ. ಅರ್ಜುನನ ಭ್ರಮೆಗೆ ಧರಿಸಿದು, ಯಾಕೆಂದ್ರೆ ಭಗವದ್ಗೀತೆ ಹೇಳಲಿಕ್ಕೋಸ್ಕರ. ಹಾಗಾಗಿ ನಾವು ಎಂತ ಮಾಡ್ಬೇಕಂದ್ರೆ, ನಾವು ಅರ್ಜುನನ ಪ್ಲೇಸ್ ಅಲ್ಲಿ ನಾವು ನಮ್ಮನ್ನು ಇಡ್ಬೇಕು. ಮತ್ತೆ ಕೃಷ್ಣನ ಯಾವುದೆಲ್ಲ ಉಪದೇಶ ಉಂಟು ಅದು ನಮ್ಗೆ ಅಂತ ನಾವು ತಿಳಿಬೇಕು. ಆಗ ನಮ್ಗೆ ಜೀವನದಲ್ಲಿ ಸಕ್ಸಸ್ ಆಗ್ತದೆ. ಆಗ ನಮ್ಗೆ ಅಂತಂದ್ರೆ ಭಗವದ್ಗೀತೆ ಮೆಸೇಜ್ ಎಲ್ಲ ನಮ್ಗೆ ಅಂತ ನಾವು ಭಾವಿಸುವಾಗ ನಮ್ಗೆ ಅದರಿಂದ ಆಧ್ಯಾತ್ಮಿಕ ಪ್ರಗತಿ ಆಗ್ತದೆ. ಭೌತಿಕ ಪ್ರಗತಿ ಅಲ್ಲ. ಆಚಾರ್ಯ ಹೇಳ್ತಾರೆ, ಭೌತಿಕ ಪ್ರಗತಿ ಹೇಳಿ ಕೇಳದೆ ಆಗ್ತಾ ಇರ್ತದಂತೆ, ಅದೇನು ಇದಿಲ್ಲ. ಆದ್ರೆ ಆಧ್ಯಾತ್ಮಿಕ ಪ್ರಗತಿ ಆಗ್ಬೇಕು. ಯಾಕಂದ್ರೆ ಆಚಾರ್ಯ ಹೇಳ್ತಿದ್ರು, ಈಗ ನಿನ್ನೆ ನಾನು ಓದಿದಷ್ಟೇ. ಹೇಗೆಂದ್ರೆ ಅವರು ಅಮೆರಿಕದಲ್ಲಿ ಪ್ರೀಚ್ ಮಾಡುವಾಗ 75-80 ವರ್ಷದವರು ಕೂಡ ಪಬ್ಬಿಗೆ ಹೋಗುದು, ಅಂದ್ರೆ ಎಂಜಾಯ್ಮೆಂಟ್ಗೆ. ಆದ್ರೆ ಅವರ ದೇಹ ಕೋಆಪರೇಟ್ ಮಾಡೋದಿಲ್ಲ ಅವರಿಗೆ. ಹಾಗೆ ಆಚಾರ್ಯ ಹೇಳ್ತಾರೆ, ನಿಮ್ದು ಆ ಮೆಟೀರಿಯಲ್ ಸ್ಟ್ರೆಂತ್ ಅದು ಯೌವನದಲ್ಲಿ ಇರ್ತದೆ. ಬಾಡಿ ಬಿಲ್ಡಿಂಗ್ ಮಾಡ್ತೀರಿ, ಅದು ಮಾಡ್ತೀರಿ, ಇದು ಮಾಡ್ತೀರಿ. ಆದ್ರೆ ಸ್ಪಿರಿಚುವಲ್ ಸ್ಟ್ರೆಂತ್ ಅಂದ್ರೆ ಅದು ನಿತ್ಯ. ಈ ಭೌತಿಕ ಸ್ಟ್ರೆಂತ್ ಹೇಗೆ ಅಂದ್ರೆ ಶಕ್ತಿ ಅದು ತಾತ್ಕಾಲಿಕ ಅಂದ್ರೆ ನಮ್ಗೆ ಹಬ್ಬ ಅಂದ್ರೆ 50 ವರ್ಷ ತನಕ ಇರ್ಬೋದು. ಮತ್ತೆ ಪ್ರಾಯ ಆದ ಕೂಡಲೇ ಆ ಶಕ್ತಿ ಹೋಗ್ತದೆ. ಮತ್ತೆ ನಮ್ಗೆ ಮಾಡ್ಲಿಕ್ಕೆ ಇಂದ್ರಿಯ ಸುಖ ಮಾಡ್ಲಿಕ್ಕೆ ಇಚ್ಛೆ ಇರ್ತದೆ. ಆದ್ರೆ ನಮ್ಮ ಬಾಡಿ ಕೋಆಪರೇಟ್ ಮಾಡೋದಿಲ್ಲ ನಮ್ಮನ್ನು. ಹಾಗಾಗಿ ಆಚಾರ್ಯ ಹೇಳ್ತಾರೆ, ನಮ್ಗೆ ಬೇಕಾದದ್ದು ಆಧ್ಯಾತ್ಮಿಕ ಶಕ್ತಿ. ಆಧ್ಯಾತ್ಮಿಕ ಶಕ್ತಿ ಹೇಗಂದ್ರೆ ಅದು ಎಂದಿಗೂ ನಾಶವಾಗುವುದಿಲ್ಲ. ಅದು ನಮ್ಮ ದೇಹ. ಯಾಕೆಂದ್ರೆ ಅದು ಆತ್ಮದ ನೆಲೆ. ನಾವೀಗ ದೇಹದ ನೆಲೆಯಲ್ಲಿ ಇದ್ದೇವೆ. ದೇಹದ ನೆಲೆಯಲ್ಲಿ ಅಂತಂದ್ರೆ ನಮ್ಗೆ ಏಜ್ ಆದ ಕೂಡಲೇ ನಮ್ಗೆ ಈ ಭೌತಿಕ ಇಂದ್ರಿಯಗಳನ್ನು ಮಾಡ್ಲಿಕ್ಕೆ ಹೆಚ್ಚು ಇರ್ತದೆ, ಮಾಡ್ಲಿಕ್ಕೆ ಆಗುದಿಲ್ಲ. ಇದು ನಮ್ಮ ಪ್ರಾಬ್ಲಮ್ ಅಂತ ಆಚಾರ್ಯರು ಹೇಳ್ತಾರೆ. ಎಸ್, ಈ ಜ್ಞಾನದಲ್ಲಿ ನೆಲೆಗೊಂಡವನು ನನ್ನ ರೀತಿಯ ದಿವ್ಯ ಸ್ವಭಾವವನ್ನು ಪಡೆಯುವವನು. ಹೀಗೆ ನೆಲೆಗೊಂಡವನು ಸೃಷ್ಟಿಕಾಲದಲ್ಲಿ ಹುಟ್ಟುವುದಿಲ್ಲ ಮತ್ತು ಪ್ರಳಯ ಕಾಲದಲ್ಲಿ ವ್ಯಥೆ ಪಡುವುದಿಲ್ಲ. ಅಂದ್ರೆ ನಾನು ನಿಮ್ಗೆ ಅದು ಹೇಳಿದ್ದೇನೆ 4ನೇ ಅಧ್ಯಾಯದಲ್ಲಿ. ಬ್ರಹ್ಮನ ಎಂತ ಹೇಳುದು, ಒಂದು ದಿನ ಆಗುವಾಗ, ಒಂದು ದಿನ ಆಗುವಾಗ ಪ್ರಳಯ ಆಗ್ತದೆ. ಅದು ಪಾರ್ಷಿಯಲ್ ಡಿವಾಸ್ಟೇಷನ್. ಅಂದ್ರೆ ಆಗ ಬ್ರಹ್ಮ ಇರ್ತಾನೆ, ಅದಕ್ಕೆ ಪಾರ್ಷಿಯಲ್ ಡಿವಾಸ್ಟೇಷನ್ ಹೇಳುದು. ಮತ್ತೆ ವಾಪಸ್ ಬ್ರಹ್ಮನಿಗೆ ಇದು ರಾತ್ರಿ ಆದ ಕೂಡಲೇ ವಾಪಸ್ ಎಲ್ಲ ಜೀವಿಗಳು ಹುಟ್ಟುತ್ತಾರೆ. ಆ ರೀತಿ ಬ್ರಹ್ಮ 100 ವರ್ಷ ಬದುಕ್ತಾನಂತೆ. 100 ವರ್ಷ ಆಗುವಾಗ ಪೂರ್ತಿ ಪ್ರಳಯ ಆಗ್ತದೆ, ಫುಲ್ ಡಿವಾಸ್ಟೇಷನ್. ಆಗ ಎಂತಾಗ್ತದೆ, ಬ್ರಹ್ಮ ಕೂಡ ಮಹಾವಿಷ್ಣು ಒಳಗೆ ಹೋಗ್ತಾನೆ. ಹಾಗಾಗಿ ಆದರೆ ಈ ಕೃಷ್ಣನ ಧಾಮದಲ್ಲಿ ಎಂತಂದ್ರೆ ನೆಲೆಗೊಂಡವನು ಸೃಷ್ಟಿಕಾಲದಲ್ಲಿ ಹುಟ್ಟುವುದಿಲ್ಲ ಮತ್ತು ಪ್ರಳಯ ಕಾಲದಲ್ಲಿ ವ್ಯಥೆ ಪಡುವುದಿಲ್ಲ. ಅಂದ್ರೆ ಸೃಷ್ಟಿ ಪ್ರಳಯ ಎಲ್ಲವೂ ನಮ್ಮ ಈ ಎಂತ ಹೇಳುದು ಭೌತಿಕ ಲೋಕದಲ್ಲಿ. ಆದರೆ ಆಧ್ಯಾತ್ಮಿಕ ಲೋಕದಲ್ಲಿ ಅದು ಇಲ್ಲ. ಅದು ನೋಡಿ, ಲಕ್ಷ್ಮಿಯರೆಲ್ಲ ನೋಡಿ, ಸಹಸ್ರ ಲಕ್ಷ್ಮಿಯರು ಕೃಷ್ಣನ ಸೇವೆಯಲ್ಲಿ ಕ್ಯೂ ಅಲ್ಲಿ ಇದ್ದಾರೆ. ಆಗ ಕೃಷ್ಣನಿಗೆ ಆಚಾರ್ಯ ಹೇಳ್ತಾರೆ, ಕಡಿಮೆ ಅನ್ನೋದು ಆಧ್ಯಾತ್ಮ ಲೋಕದಲ್ಲಿ ಇಲ್ಲ ಅಂತೆ. ಇಲ್ಲಿ ಮಾತ್ರ ಫುಡ್ ಸ್ಕ್ಯಾರಿಸಿಟಿ, ಲೇಬರ್ ಸ್ಕ್ಯಾರಿಸಿಟಿ, ಆ ಸ್ಕ್ಯಾರಿಸಿಟಿ ಆಚಾರ್ಯ ಹೇಳ್ತಾರೆ. ಎಲ್ಲ ಸ್ಕ್ಯಾರಿಸಿಟಿ ಎಲ್ಲ ಇಲ್ಲಿ ಭೌತಿಕ ಲೋಕದಲ್ಲಿ. ಅಲ್ಲಿ ಕಡಿಮೆ ಅನ್ನೋದಿಲ್ಲ. ಕೃಷ್ಣನಿಗೆ ಕ್ಯೂ ಅಲ್ಲಿ ಇದ್ದಾರೆ. ಮತ್ತೆ ಆಚಾರ್ಯ ಹೇಳ್ತಾರೆ, ಎಂತಂದ್ರೆ ಕೆಲವರಿಗೆ ಅಹಂ ಬರ್ತದೆ, ನಾನು ಯಾಕೆ ಕೃಷ್ಣನ ಸೇವೆ ಮಾಡಬೇಕು. ನಾವು ಕೃಷ್ಣ ಎಕ್ಸ್ಪೆಕ್ಟ್ ಮಾಡುದಿಲ್ಲ ನಮ್ಮ ಸೇವೆಯನ್ನು.
ಯಾಕಂದ್ರೆ ತುಂಬಾ ಮಂದಿ ಇದ್ದಾರೆ ಕ್ಯೂ ಅಲ್ಲಿ, ಆದ್ರೂ ಕೂಡ ಕೃಷ್ಣ ಭಾವಗ್ರಹಿ ಜನಾರ್ದನ. ಕೃಷ್ಣ ತುಂಬಾ ಮಂದಿ ಇದ್ರೂ ಕೂಡ ನಮ್ಮ ಸೇವೆಯನ್ನು ಅವ ಸ್ವೀಕರಿಸ್ತಾನೆ. ಅದು ನಾವು ಎಣಿಸ್ಬೇಕು. ಆದ್ರೆ ನಾವು ಎಣಿಸಿದೆ ಅಂತಂದ್ರೆ ನಾನು ಯಾಕೆ ಮಾಡ್ಬೇಕಂತ, ಇದು ನಮ್ಮ ಮೆಂಟಾಲಿಟಿ. ಹಾಗೆ ಆಚಾರ್ಯ ಹೇಳ್ತಾರೆ ಅದು ಡಾಗಿಶ್ ಮೆಂಟಾಲಿಟಿ ಅಂತ ಆಚಾರ್ಯ ಹೇಳ್ತಾರೆ, ನಾಯಿಯ ಮೆಂಟಾಲಿಟಿ ಅಂತೆ. ನಾನು ಯಾಕೆ ಕೃಷ್ಣನ ಸೇವೆ ಮಾಡ್ಬೇಕು, ಕೃಷ್ಣನನ್ನ ಸೇವೆ ಮಾಡ್ಬೇಕು, ಇದು ಆಚಾರ್ಯ ಹೇಳ್ತಾರೆ ಡಾಗಿಶ್ ಮೆಂಟಾಲಿಟಿ. ಎಲ್ಲಿ ತನಕ ನಮ್ಗೆ ಆ ನಾಯಿಯ ಮೆಂಟಾಲಿಟಿ ಉಂಟು ಅಲ್ಲಿ ತನಕ ನಮ್ಗೆ ಕೃಷ್ಣ ಪ್ರಜ್ಞೆಯಲ್ಲಿ ಪ್ರೋಗ್ರೆಸ್ ಇಲ್ಲ ಅಂತ ಆಚಾರ್ಯರು ಹೇಳ್ತಾರೆ. ನೋಡಿ, ಆಚಾರ್ಯರು ಸ್ಟ್ರಾಂಗ್ ವರ್ಡ್ಸ್ ಯೂಸ್ ಮಾಡ್ತಾರೆ. ಯಾಕೆ ಸ್ಟ್ರಾಂಗ್ ವರ್ಡ್ಸ್ ಯೂಸ್ ಮಾಡುದು? ಯಾಕೆಂದ್ರೆ ಆಚಾರ್ಯರಿಗೆ ಕಾಣ್ತಾ ಉಂಟು ಜನರು ತೆಗೊಳ್ಳುದಿಲ್ಲ, ಕೃಷ್ಣ ಪ್ರಜ್ಞೆಯನ್ನು ಯಾರು ತಗೊಳ್ಳುದಿಲ್ಲ. ಹಾಗಾಗಿ ಆಚಾರ್ಯ ಅದಕ್ಕೆ ಸ್ಟ್ರಾಂಗ್ ವರ್ಡ್ಸ್ ಯೂಸ್ ಮಾಡ್ತಾರೆ. ಸ್ಟ್ರಾಂಗ್ ಅಂದ್ರೆ ತುಂಬಾ ಸ್ಟ್ರಾಂಗ್ ವರ್ಡ್ಸ್. ಸರ್ವಯೋನಿಷು ಕೌಂತೆಯ ಮೂರ್ತಯ ಸಂಭವಾಂತಿಯ ತಾಶಾಂ ಬ್ರಹ್ಮ ಮಹದ್ಯೋನಿರ್ ಅಹಂ ಬೀಜ ಪ್ರದಾಪಿತ. ಕುಂತಿಯ ಮಗನಾದ ಅರ್ಜುನನೇ, ಜೀವಂತ ಪ್ರಾಣಿಗಳ ಎಲ್ಲ ವರ್ಗಗಳು ಇರುವುದು ಸಾಧ್ಯವಾಗುವುದು ಐಹಿಕ ಪ್ರಕೃತಿಯಲ್ಲಿ ಹುಟ್ಟುವುದರಿಂದ ನಾನೇ ಬೀಜವನ್ನು ನೀಡುವ ತಂದೆ, ಇದನ್ನು ತಿಳಿಯಬೇಕು. ಅಹಂ ಬೀಜ ಪ್ರದಾಪಿತ. ಇದಕ್ಕೆ ನಮ್ಮ ಆಚಾರ್ಯರು ಹೇಳ್ತಾರೆ, ಅಂದ್ರೆ ಆಚಾರ್ಯರು ಡೈರೆಕ್ಟ್ ಅಟ್ಯಾಕ್ ಮಾಡೋದು ಅದರಲ್ಲಿ ನೋಡ್ಲಿಕ್ಕಿಲ್ಲ, ಅಂದ್ರೆ ಡೈರೆಕ್ಟ್ ಸ್ಲ್ಯಾಪ್. ಈ ಸೈಂಟಿಸ್ಟ್ನವರಿಗೆ ಆಚಾರ್ಯ ಹೇಳುದು, ನೀವು ದೊಡ್ಡದು ಹೇಳ್ತೀರಲ್ಲ, ನೀವು ಒಂದು ಅಟ್ಲೀಸ್ಟ್ ಒಂದು ಸೀಡ್ ಕ್ರಿಯೇಟ್ ಮಾಡಿ ಅಂತ ಆಚಾರ್ಯ ಹೇಳ್ತಾರೆ. ಒಂದು ಸೀಡ್, ಒಂದು ಜೀವ ಕ್ರಿಯೇಟ್ ಮಾಡಿ, ಇಲ್ಲ ಒಂದು ಸೀಡ್ ಕ್ರಿಯೇಟ್ ಮಾಡಿ, ಯಾವುದಾಗುದಿಲ್ಲ. ಆದ್ರೆ ದೊಡ್ಡ ನಾನು ಅದು ಮಾಡಿದೆ ಇದು ಮಾಡಿದೆ ಅಂತ ಹೇಳ್ತಾರೆ. ಆದ್ರೆ ಕೃಷ್ಣ ಎಲ್ಲವನ್ನು ಮಾಡಿ ಏನು ಹೇಳುವುದಿಲ್ಲ. ಆದ್ರೆ ಆಕ್ಚುಲಿ ನೋಡಿ, ಕೃಷ್ಣ ಆಂ ಬೀಜ ಪ್ರದಾಪಿತ, ಐ ಆಮ್ ಅ ಸೀಡ್ ಗಿವಿಂಗ್ ಫಾದರ್, ನಾನು ಬೀಜವನ್ನು ನೀಡುವ ತಂದೆ. ಮತ್ತೆ ಜೀವಂತ ಪ್ರಾಣಿಗಳ ಎಲ್ಲ ವರ್ಗಗಳು ಇರುವುದು ಸಾಧ್ಯವಾಗುವುದು ಐಹಿಕ ಪ್ರಕೃತಿಯಲ್ಲಿ ಹುಟ್ಟುವುದರಿಂದ, ಅಂದ್ರೆ ಈ ಪ್ರಕೃತಿಯಲ್ಲಿ ಹುಟ್ಟುವುದರಿಂದ ಎಲ್ಲವೂ ಸಾಧ್ಯವಾಗುವುದು. ಎಸ್, ಸಾರಿ, ಸೇಮ್ ಅದೇ ಇಂಗ್ಲಿಷ್ ಅಲ್ಲಿ ಉಂಟು. ಸತ್ವಂ ರಜಸ್ತಮ ಇತಿ ಗುಣ ಪ್ರಕೃತಿ ಸಂಭವ ನಿಬಂಧಂತಿ ಮಹಾಭಾವೋ ದೇಹಿ ದೇಹಿನಾಂ ಅವ್ಯಯಂ. ಐಹಿಕ ಪ್ರಕೃತಿಯಲ್ಲಿ 3 ಗುಣಗಳಿವೆ, ಸತ್ವ, ರಜಸ್ಸು ಮತ್ತು ತಮಸ್ಸು. ಮಹಾಭಾವವಾದ ಅರ್ಜುನನೇ, ನಿತ್ಯನಾದ ಜೀವಿಯು ಪ್ರಕೃತಿಯೊಡನೆ ಸಂಪರ್ಕ ಪಡೆದಾಗ ಅವನು ಈ ಗುಣಗಳ ಬಂಧನಕ್ಕೆ ಸಿಕ್ಕಿಕೊಳ್ಳುತ್ತಾನೆ. ಅಂದ್ರೆ ಈ 3 ಗುಣಗಳುಂಟು, ಸತ್ವ, ರಜಸ್, ತಮಸ್. ಮತ್ತೆ ಎಂತ ಮಾಡ್ತದೆ ಅಂದ್ರೆ ನಮ್ಮನ್ನು ಈ ಗುಣಗಳ ಆಟವಾಡಿಸ್ತಾ ಉಂಟು. ಬೆಳಗಿನ ಜಾವದಲ್ಲಿ ನಾವು ಸತ್ವ ಗುಣದಲ್ಲಿ ಇರ್ತೇವೆ, ಮಧ್ಯಾಹ್ನದ ಹೊತ್ತಿಗೆ ರಜಗುಣದಲ್ಲಿ ಇರ್ತೇವೆ, ರಾತ್ರಿ ತಮ ಗುಣದಲ್ಲಿ ಇರ್ತೇವೆ. ಈ ತರ ಅಂದ್ರೆ ಕೆಲವೊಮ್ಮೆ ಅದು ಜಾಸ್ತಿ ಇರ್ತದೆ, ಕೆಲವೊಮ್ಮೆ ಇದು ಆ ತರ ಅದೇ ನಮ್ಮನ್ನು ಆಟವಾಡಿಸ್ತಾ ಉಂಟು. ಹಾಗಾಗಿ ನಿತ್ಯನ ಜೀವಿ ಪ್ರಕೃತಿಯೊಡನೆ ಸಂಪರ್ಕ ಪಡೆದಾಗ ಅವನು ಈ ಗುಣಗಳ ಬಂಧನಕ್ಕೆ ಸಿಕ್ಕಿಕೊಳ್ಳುತ್ತಾನೆ. ತತ್ರ ಸತ್ವಂ ನಿರ್ಮಲತ್ವತ್ ಪ್ರಕಾಶಕಂ ಅನಾಮ್ಯಂ ಸುಖ ಸಂಗೇನ ಬಧ್ನಾತಿ ಜ್ಞಾನ ಸಂಗೇನ ಚಾನಗ. ಪಾಪರಹಿತನೇ, ಸಾತ್ವಿಕ ಗುಣವು ಇತರ ಗುಣಗಳಿಗಿಂತ ನಿರ್ಮಲವಾದದ್ದು, ಆ ಕಾರಣದಿಂದ ಅದು ಪ್ರಕಾಶಮಾನವಾದದ್ದು. ಅದು ಮನುಷ್ಯನನ್ನು ಎಲ್ಲಾ ಪಾಪಕರ ಪ್ರತಿಕ್ರಿಯೆಗಳಿಂದ ಬಿಡುಗಡೆ ಮಾಡುತ್ತದೆ. ಆ ಗುಣವನ್ನು ಹೊಂದಿರುವವನು ಸುಖ ಮತ್ತು ಜ್ಞಾನಗಳ ಪ್ರಜ್ಞೆಯನ್ನು ಬಂಧಿಸುತ್ತಾನೆ. Let us go for a stroll in the countryside. Look, I brought us a healthy picnic lunch. The air is clean here, so peaceful. Here we can get away from the agitating elements of the city. Yes. ಇದರಲ್ಲಿ ಎಂತ ಹೇಳುದಂದ್ರೆ, ಸತ್ವಗುಣದವನಿಗೆ ಅದು ಯೂಶುವಲಿ ಎಲ್ಲರಿಗೂ ಇರ್ತದೆ. ಎಂತಂದ್ರೆ ನಾವೊಂದು ಒಳ್ಳೆ ಒಂದು ಎಂತ ಹೇಳುದು ಎನ್ವೈರನ್ಮೆಂಟ್ ಇದ್ದ ಕಡೆಗೆ ಹೋಗುವ, ಬೀಚ್ ಸೈಡ್ ಹೋಗುವ, ಇಲ್ಲದ್ರೆ ಒಳ್ಳೆ ಒಂದು ಗಾಳಿ ಇದ್ದ ಸೈಡ್, ಒಳ್ಳೆ ಇದು ಎಂತ ಹೇಳುದು ರಿವರ್ ಸೈಡ್, ಇಲ್ಲದ್ರೆ ಒಳ್ಳೆ ಸೀನರಿ, ಈ ತರ ಎಲ್ಲ ಇರ್ತದೆ. ಹಾಗಾಗಿ ಸತ್ವಗುಣ ಯಾವಾಗ್ಲೂ ಒಂದು ಒಳ್ಳೆ ಜಾಗಕ್ಕೆ ಹೋಗುವಂತ ಅವನಿಗೆ ಇಚ್ಛೆ ಇರ್ತದೆ. ರಜೋ ರಾಗಾತ್ಮಕಂ ವಿಧಿ ತೃಷ್ಣಾ ಸಂಗ ಸಮುದ್ಭವಂ ತನ್ನಿಬಂಧಂತಿ ಕೌಂತೆಯ ಕರ್ಮ ಸಂಗೇನ ದೇಹಿನಾಂ. ಕುಂತಿಯ ಮಗನಾದ ಅರ್ಜುನನೇ,
ರಜೋಗುಣವು ಮಿತಿ ಇಲ್ಲದ ಆಸೆಗಳು ಮತ್ತು ಬಯಕೆಗಳಿಂದ ಹುಟ್ಟುತ್ತದೆ. ಇದರಿಂದಾಗಿ ದೇಹಧಾರಿಯಾದ ಜೀವಿಯು ಐಹಿಕ ಕಾಮ್ಯ ಕರ್ಮಗಳಲ್ಲಿ ಸಿಕ್ಕಿಕೊಳ್ಳುತ್ತಾನೆ. What are you doing, man? Out there working on your head? Honey's the honey Sunday. I bet you forgot about Susie, didn't you? You're supposed to take her to Vegas this weekend. You know, lose your money, Vegas. You'll be rich. You'll reach the top. Just one hitch. You just got stuck. Just get it. ಇದರಲ್ಲಿ ಎಂತ ಹೇಳುದು ಅಂದ್ರೆ ನೋಡಿ, ಎಲ್ಲ ಈ ಎಂತ ಹೇಳುದು ಕಂಪನೀಸ್, ದೊಡ್ಡ ದೊಡ್ಡ ಕಂಪನೀಸ್, ಆರ್ಗನೈಸೇಷನ್, ಅವರೆಲ್ಲ ಮೋಟಿವೇಶನ್ ಸ್ಪೀಕ್ ಇರ್ತದೆ. ಆ ಮೋಟಿವೇಶನ್ ಮಾತಲ್ಲಿ ಅವ್ರು ಎಂತ ಹೇಳುದು ಅಂದ್ರೆ ಇದನ್ನೇ, ಯು ವಿಲ್ ಬಿ ರಿಚ್, ನೀನು ಶ್ರೀಮಂತನಾಗ್ತೀಯಾ, ಮತ್ತೆ ನೀನು ಆಕಾಶವನ್ನು ಮುಟ್ತೀಯಾ ಅಂದ್ರೆ ಇದೇ ಹೊರದು. ಎಲ್ಲಿದು ನೀನು ನೋಡಿ ಆ ಟ್ರೈನಿಂಗ್ ಮತ್ತೆ ಮೀಟಿಂಗ್ ಅದರಲ್ಲೆಲ್ಲ ಅವರು ಅದೇ ಹೇಳುದು, ನಿನ್ಗೆ ಆಗ್ತದೆ, ನೀನು ಮಾಡ್ತೀಯಾ. ಹಾಗಾಗಿ ಇದಕ್ಕೆ ರಜೋಗುಣ ಅಂತ ಹೇಳ್ತಾರೆ. ಅಂದ್ರೆ ಅವ ಕೆಲಸ 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 ಫುಲ್ ಕೆಲಸವೇ, ರಾತ್ರಿ ಲೇಟ್ ಮಲಗುದು ಪೂರ್ತಿ ಕೆಲಸ ಕೆಲಸ ಅಂತ. ಮತ್ತೆ ಮನಿ 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 ಸ್ವೀಟರ್ ದನ್ ಹನಿ, ಈ ಹಣದ ಹಿಂದೆ ಹೋಗುದು. ಹಾಗಾಗಿ ಇದಕ್ಕೆ ರಜೋಗುಣ ಅಂತ ಹೇಳ್ತಾರೆ. ತಮಾಸ್ತು ಅಜ್ಞಾನಜಂ ವಿಧಿ ಮೋಹನಂ ಸರ್ವದೇಹಿನಾಂ ಪ್ರಮಾದಾಲಸ್ಯ ನಿದ್ರಾಭೀಸ್ ತನ್ನಿಬಂಧಂತಿ ಭಾರತ. ಭರತ ವಂಶದ ಅರ್ಜುನನೇ, ಅಜ್ಞಾನದಿಂದ ಹುಟ್ಟಿದ ತಮೋಗುಣವು ದೇಹಧಾರಿಗಳಾದ ಎಲ್ಲಾ ಜೀವಿಗಳ ಭ್ರಮೆ. ಆ ಗುಣದ ಪರಿಣಾಮಗಳು ಎಂದರೆ ಹುಚ್ಚು, ಪ್ರಮಾದ ಮತ್ತು ನಿದ್ರೆ. ಇವು ಬದ್ಧ ಆತ್ಮವನ್ನು ಬಂಧಿಸುತ್ತದೆ. Chill with me. I got 6 packs in the fridge, play some video games, watch some TV, shut the curtains and just shut out the world. That's good, huh? ಎಸ್, ಇದು ಅಂದ್ರೆ ತಮೋಗುಣ. ತಮೋಗುಣದಲ್ಲಿ ಎಂತಂದ್ರೆ ಆ ಬೇಡದೆ ಮಾಡುದೆಲ್ಲ. ಮತ್ತೆ ತಮೋಗುಣದಲ್ಲಿ ಎಂತಂದ್ರೆ ಜಾಸ್ತಿ ನಿದ್ರೆ, ಮತ್ತೆ ಇದಕ್ಕೆ ಹೇಳ್ತಾರೆ ಹುಚ್ಚು ಅಂತ ಹೇಳ್ತಾರೆ, ಹುಚ್ಚು ಪ್ರಮಾದ. ಇದು ನಮ್ಮನ್ನು ಪ್ರೋಗ್ರೆಸ್ ಆಗ್ಲಿಕ್ಕೆ ಬಿಡುವುದಿಲ್ಲ. ತಮೋಗುಣ ನಮ್ಮನ್ನು ಆಧ್ಯಾತ್ಮಿಕದಲ್ಲಿ ಯಾಕಂದ್ರೆ ಪ್ರೋಗ್ರೆಸ್ ಆಗ್ಲಿಕ್ಕೆ ಇದು ಬಿಡುವುದೇ ಇಲ್ಲ. ಹಾಗಾಗಿ ನಾವು ತಮೋಗುಣದಿಂದ ಹೊರಗೆ ಬರಬೇಕಂತ ಆಚಾರ್ಯ ಹೇಳ್ತಾರೆ. ಎಸ್, ಸತ್ವಂ ಸುಖೇ ಸಂಜಯತಿ ರಾಜ ಕರ್ಮಾಣಿ ಭಾರತ ಜ್ಞಾನಂ ಆವೃತ್ಯ ತು ತಮಃ ಪ್ರಮಾದೇ ಸಂಜಯತಿ ಹುತ. ಭರತ ವಂಶದ ಅರ್ಜುನನೇ, ಸತ್ವಗುಣ ಮನುಷ್ಯನು ಸುಖವಾಗಿರಲು ಬದ್ಧಗೊಳಿಸುತ್ತದೆ. ರಜೋಗುಣವು ಕಾಮ್ಯ ಕರ್ಮಗಳು ಮಾಡಲು ಬದ್ಧಗೊಳಿಸುತ್ತದೆ. ತಮಸ್ಸು ಮನುಷ್ಯನ ಜ್ಞಾನವನ್ನು ಆವರಿಸಿ ಅವನನ್ನು ಹುಚ್ಚಿಗೆ ಬದ್ಧಗೊಳಿಸುತ್ತದೆ. ಬೇರೆ ಬೇರೆ ರೀತಿ ಅಂದ್ರೆ ಸತ್ವಗುಣದಿಂದ ಸುಖ ಇರ್ತಾನಂತೆ, ರಜಗುಣವು ಕಾಮ್ಯ ಕರ್ಮದಲ್ಲಿ ಬ್ಯುಸಿ ಇರ್ತಾನೆ, ಮತ್ತೆ ತಮಸ್ಸು ಹುಚ್ಚನಾಗಿ ಮಾಡ್ತದೆ. ಭರತ ವಂಶದ ಅರ್ಜುನನೇ, ಒಮ್ಮೊಮ್ಮೆ ಸತ್ವಗುಣವು ರಜಗುಣವನ್ನು ತಮಗುಣವನ್ನು ಸೋಲಿಸಿ ತಾನು ಪ್ರಬಲವಾಗುತ್ತದೆ. ಕೆಲವೊಮ್ಮೆ ರಜೋಗುಣ ಸತ್ವಗುಣ ಮತ್ತು ತಮಗುಣವನ್ನು ಸೋಲಿಸಿ ಇನ್ನು ಕೆಲವು ಬಾರಿ ತಮೋಗುಣ ಸತ್ವಗುಣ ಮತ್ತು ರಜೋಗುಣಗಳನ್ನು ಸೋಲಿಸುತ್ತದೆ. ಈ ರೀತಿಯಲ್ಲಿ ಮೇಲ್ಗೈಯಾಗಲು ಸದಾ ಸ್ಪರ್ಧೆ ಇರುತ್ತದೆ. ಅಂದ್ರೆ ಕೆಲವೊಮ್ಮೆ ಸತ್ವಗುಣ ಪ್ರಬಲ ಇರ್ತದೆ, ಕೆಲವೊಮ್ಮೆ ರಜೋಗುಣ ಪ್ರಬಲ ಇರ್ತದೆ, ಕೆಲವೊಮ್ಮೆ ತಮಗುಣ ಪ್ರಬಲ ಇರ್ತದೆ. ಹಾಗಾಗಿ ಈ 3 ಗುಣಗಳು ನಮ್ಮನ್ನು ಆಟವಾಡಿಸ್ತಾ ಉಂಟು. ನೋಡಿ, ಈ ತರ ಮನಸ್ಸು ಮತ್ತೆ ಈ 3 ಗುಣಗಳು ನಮ್ಮನ್ನು ಆಚೆ ಎಳಿತಾ ಉಂಟು. ಎಸ್, ದೇಹದ ಎಲ್ಲಾ ದ್ವಾರಗಳನ್ನು ಜ್ಞಾನ ಬೆಳಗಿದಾಗ ಸತ್ವಗುಣದ ಅಭಿವ್ಯಕ್ತಿಯನ್ನು ಅನುಭವಿಸಬಹುದು. ಅಂದ್ರೆ ಈ ಜ್ಞಾನದ ಚಾಪ್ಟರ್, ಈಗ ಜ್ಞಾನವನ್ನು ಯಾವಾಗ ನೀವು ಕೊಡ್ತೀರಾ ಆಗ ನಿಮಗೆ ಈ ಸತ್ವಗುಣದ ಅಭಿವ್ಯಕ್ತಿಯನ್ನು ಅನುಭವಿಸಬಹುದು. ಭರತ ವಂಶದಲ್ಲಿ ಮುಖ್ಯನಾದ ಅರ್ಜುನನೇ, ರಜೋಗುಣವು ಹೆಚ್ಚಿದಾಗ ಅತಿ ಮೋಹ, ಫಲಾಪೇಕ್ಷೆ ಇರುವ ಕರ್ಮ, ಅಧಿಕ ಶ್ರಮ, ತಡೆಲಾಗದ ಬಯಕೆ ಮತ್ತು ಹಂಬಲ ಈ ಲಕ್ಷಣಗಳು ಹೆಚ್ಚುತ್ತದೆ. ಅಂದ್ರೆ
ಬೇಕು 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 ಅಂದ್ರೆ ಅದು ಅದಕ್ಕೆ ಎಂಡೇ ಇಲ್ಲ. ಮೋಹ, ಅತಿ ಮೋಹ, ಫಲಾವಗೇರು ಕರ್ಮ, ಅಧಿಕ ಶ್ರಮ. ಮತ್ತೆ ಈಗ ಆಚಾರ್ಯ ಹೇಳ್ತಾರೆ ಇದಕ್ಕೆ ನೋಡಿ, ಒಬ್ಬ ಜಾಸ್ತಿ ಕೆಲಸ ಯಾಕೆ ಮಾಡುದು? ನನಗೆ ಜಾಸ್ತಿ ಹಣ ಸಂಪಾದಿಸ್ಬೇಕಂತ. ಆದ್ರೆ ಆಚಾರ್ಯ ಹೇಳ್ತಾರೆ, ಈಗ ನಾಳೆದು ಚೆಕ್ ರೆಡಿ ಇರ್ತದಂತೆ, ನಿಮ್ಗೆ ನಾಳೆ ಯಾವ ಸಿಗ್ಬೇಕು ಅದು ರೆಡಿ, ಅದ ಕೆಲಸ ಮಾಡ್ಬೇಕು. ಆಚಾರ್ಯ ಹೇಳ್ತಾರೆ 8 ದೇಹಕ್ಕೆ, 8 ಮನಸ್ಸಿಗೆ, 8 ಆತ್ಮಕ್ಕೆ. ಹಾಗಾಗಿ ಮನಸ್ಸಿಗೆ 8 ನಾವು ಕೆಲಸ ಮಾಡಬೇಕು. ಆದರೆ ಈಗ ಒಬ್ಬ 18 ಗಂಟೆ ಕೆಲಸ ಮಾಡಿದ, ಇನ್ನೊಬ್ಬ 8 ಮಾಡಿದ. 8 ಗಂಟೆ ಕೆಲಸ ಮಾಡಿದವನಿಗೆ 1 ಕೋಟಿ ಸಿಕ್ತು, 18 ಗಂಟೆ ಕೆಲಸ ಮಾಡಿದವನಿಗೆ 1,000 ರೂಪಾಯಿ ಸಿಕ್ತು. ಅದು ಹೇಗೆ ಅಂದ್ರೆ ನಾಳೆದು ಚೆಕ್ ರೆಡಿ ಉಂಟು, ಕೃಷ್ಣನ ಸೈನ್ ಮಾತ್ರ ಆಗ್ಬೇಕು. ಹಾಗಾಗಿ ನಾವು ಜಾಸ್ತಿ ಕೆಲಸ ಮಾಡಿ ಕಮ್ಮಿ ಮಾಡಿ ನಮ್ಗೆ ಎಷ್ಟು ಸಿಗುದು ಅಷ್ಟೇ ಆದ್ರೆ ಮಾತ್ರ ಆಚಾರ್ಯ ಹೇಳ್ತಾರೆ ಕೆಲಸ ಮಾಡಬೇಕು. ಹಾಗಾಗಿ ಇದರಲ್ಲಿ ಎಂತಂದ್ರೆ ಮೋಹ ಜಾಸ್ತಿ ಆಗುದು, ರಜೋಗುಣದಲ್ಲಿ ಬೇಕು 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 ಅನ್ನೋ. ಕುರುವಂಶಜ ಅರ್ಜುನನೇ ತಮೋಗುಣವು ವೃದ್ಧಿಯಾದಾಗ ಕತ್ತಲು, ಜಡತ್ವ, ಹುಚ್ಚು ಮತ್ತು ಭ್ರಾಂತಿಗಳು ಕಾಣಿಸಿಕೊಳ್ಳುತ್ತದೆ. ನೋಡಿ, ನಿಮ್ಗೆ ಅಲ್ಲಿ ಕಾಣ್ತದೆ ಆ ಒಂದು ಯಂಗ್ ಹುಡುಗ. ನೋಡಿ, ಆಕ್ಚುಲಿ ಅವನಿಗೆ ಎಂತೆಲ್ಲ ಮಾಡಬಾರ್ದು ಮಾಡ್ಬೋದು, ಕೃಷ್ಣ ಭಜನೆಯಲ್ಲಿ ತುಂಬಾ ಮಾಡ್ಬೋದು. ಆದ್ರೆ ಡ್ರಗ್ಸ್ ತಗೊಂಡು ಎಂತಾಗ್ತದೆ, ಅಲ್ಲಿ ಬರ್ದದ್ದು ಕೂಡ ನೋಡಿ, ಎಡಿಕ್ಟ್ ಅಂತ. ಡ್ರಗ್ಸ್ ತೆಗೆದ ಮೇಲೆ ಅವನಿಗೆ ಎಂತ ಮಾಡ್ಬೇಕಂತ ಗೊತ್ತಾಗುದಿಲ್ಲ, ಅಂದ್ರೆ ಟೋಟಲಿ ಹುಚ್ಚನಾಗುತ್ತಾರೆ. ಹಾಗಾಗಿ ನಾವೇ ನಮ್ಮ ಹುಚ್ಚಿಗೆ ನಾವೇ ಕಾರಣ. ನಮ್ಗೆ ಇಲ್ಲಿ ಕೃಷ್ಣ ಪ್ರಜ್ಞೆ ಉಂಟು, ನಾವು ಅದನ್ನು ಬಿಟ್ಟು ನಾವು ಇದಕ್ಕೆ ಹೋಗ್ತೇವೆ, ಆಗ ನಾವು ಟೋಟಲಿ ಹುಚ್ಚರಾಗ್ತೇವೆ ಅಂತ ಆಚಾರ್ಯ ಹೇಳ್ತಾರೆ. ಸತ್ವ ಗುಣದಲ್ಲಿ ಮನುಷ್ಯನು ಸತ್ತರೆ ಅವನು ಮಹರ್ಷಿಗಳ ಪರಿಶುದ್ಧವಾದ ಉನ್ನತ ಲೋಕವನ್ನು ತಲುಪುತ್ತಾನೆ. ನೋಡಿ, ಇದು ನಾರದ ಮುನಿ. ನಾರದ ಮುನಿ ಇದು ದಕ್ಷನ ಮಕ್ಕಳಿಗೆ ಕೃಷ್ಣ ಪ್ರಜ್ಞೆನೆ ಹೇಳುದು. ಅದಕ್ಕೆ ನಾನು ಹೇಳುದು ನಾರದ ಮುನಿ ನಿಜವಾದ ಹೀರೋ. ಎಂತಾಗ್ತದೆ ಅಂದ್ರೆ, ಪ್ರಜಾಪತಿ ದಕ್ಷನಿಗೆ ಎಂತಂದ್ರೆ ಮಕ್ಕಳನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ಅವನಿಗೆ ಜವಾಬ್ದಾರಿ ಸಿಗ್ತದೆ. ಅವನೆಂತ ಮಾಡ್ತಾನೆ, ಫಸ್ಟಿಗೆ 10,000 ಮಕ್ಕಳನ್ನು ಹುಟ್ಟಿಸ್ತಾನೆ. ಮತ್ತೆ ಹೇಗಿತ್ತಂದ್ರೆ, ಹಿಂದಿನ ಕಾಲದಲ್ಲಿ ಮಕ್ಕಳು ಹುಟ್ಟಿದ್ರೆ ಮತ್ತೆ ಅವರು 25 ವರ್ಷ ಅವರ ಬ್ರಹ್ಮಚರ್ಯ ಅಂದ್ರೆ ಆ ಎಜುಕೇಶನ್ ಮಾಡ್ಬೇಕು, 25 ವರ್ಷ ಗುರುಕುಲ. ಹಾಗಾಗಿ ಅವರನ್ನು ಗುರುಕುಲಕ್ಕೆ ಕಳಿಸಿದ, ಕಾಡಿಗೆ. ನಾರದ ಮುನಿ ಎಂತ ಮಾಡಿದ, ಆಕ್ಚುಲಿ ದಕ್ಷ ಎಂತ ಮಾಡಿದ ಅಂದ್ರೆ, ಅವರನ್ನು ಗುರುಕುಲ ಆದ್ಮೇಲೆ ಮತ್ತೆ 25 ವರ್ಷ ನಂತರ ಗೃಹಸ್ಥ, ಹಾಗಾಗಿ ಗೃಹಸ್ಥ ಆಶ್ರಮಕ್ಕೆ ಅವರನ್ನು ಕಳಿಸುವ ಇಚ್ಛೆಯಿಂದ ಫಸ್ಟಿಗೆ ಅವರನ್ನು ಕಳಿಸಿದ್ರು. ಆದ್ರೆ ನಾರದ ಮುನಿ ಎಂತ ಮಾಡಿದ, ಅವನಿಗೆ ತಿಳಿಯಿತು, ಬಂದ, ಅವರಿಗೆ ಕೃಷ್ಣ ಪ್ರಜ್ಞೆಯನ್ನು ಕೊಟ್ಟ. ಕೃಷ್ಣ ಪ್ರಜ್ಞೆಯನ್ನು ಕೊಟ್ಟ ಮೇಲೆ ಅವರೆಲ್ಲರೂ ಸನ್ಯಾಸಿಗಳಾದರು. ಹೇಗಂದ್ರೆ ಫಸ್ಟ್ 25 ವರ್ಷ ಬ್ರಹ್ಮಚಾರಿ, ಮತ್ತೆ 25 ವರ್ಷ ಗೃಹಸ್ಥ, ಮತ್ತೆ 25 ವರ್ಷ ವಾನಪ್ರಸ್ಥ, ಮತ್ತೆ ಸನ್ಯಾಸ. ಆದ್ರೆ ಗುರುಕುಲದಲ್ಲಿ ಯಾವುದೊಂದು ನಿಯಮ ಇತ್ತಂದ್ರೆ, ಫಸ್ಟ್ 25 ವರ್ಷ ಬ್ರಹ್ಮಚಾರಿ, ಮತ್ತೆ ಅವನಿಗೆ ಗೃಹಸ್ಥ ಹೋಗ್ಲಿಕ್ಕೆ ಇಚ್ಛೆ ಇಲ್ಲದಿದ್ರೆ ಆಗವ ಇಮಿಡಿಯೇಟ್ ಸನ್ಯಾಸಿ. ಗೃಹಸ್ಥ ಹೋದ್ರೆ ನೆಕ್ಸ್ಟ್ ವಾನಪ್ರಸ್ಥ ಮತ್ತೆ ಸನ್ಯಾಸಿ, ಅದು ಲೇಟ್ ಆಗ್ತದೆ. ಒಂದು ವೇಳೆ ಅವನಿಗೆ ಬ್ರಹ್ಮಚಾರಿಯಾಗಿ ಕಂಟಿನ್ಯೂ ಆಗ್ಬೇಕಿದ್ರೆ ನೆಕ್ಸ್ಟ್ ಅವ ಸನ್ಯಾಸಿ ತಗೊಳ್ಬಹುದು. ಹಾಗಾಗಿ ಇವರೆಂತ ಹೇಳಿದ್ರು, 10,000 ಕೂಡ ಅವ ಪ್ಯೂರ್ ಗೋಲ್ಡ್ ಅನ್ನು ಅವರು ಟಚ್ ಮಾಡಿದ್ರು. ಅದೇ ರೀತಿ ಎಂತ ಆಯ್ತು ಅಂದ್ರೆ, ಅವರಿಗೆ ಕೃಷ್ಣ ಪ್ರಜ್ಞೆ ಬಂತು. ನಾರದ ಮುನಿ ಇನ್ಸ್ಟ್ರಕ್ಟ್ ಮಾಡಿದ ಮೇಲೆ ಅವರಿಗೆ ಬರಲೇಬೇಕು, ಅದ್ರಲ್ಲಿ ಡೌಟೇ ಇಲ್ಲ. ಅವರೆಲ್ಲರೂ ಹೋಗಿ ಮತ್ತೆ ಸನ್ಯಾಸ ತಗೊಂಡ್ರು. ಇದು ದಕ್ಷನಿಗೆ ಸಿಟ್ಟು ಬಂತು. ದಕ್ಷನಿಗೆ ಎಂತ ಸಿಟ್ಟು ಬಂದ ಅಂದ್ರೆ, ನಾನು ಅವರನ್ನು ಕಲಿಸಿದ್ದು ಗೃಹಸ್ಥಾಶ್ರಮಕ್ಕೆ, ಹಾಗಾಗಿ ಅವನಿಗೆ ಸಿಟ್ಟು ಬಂತು. ನೆಕ್ಸ್ಟ್ ಅವ ವಾಪಸ್ 1,000 ಮಕ್ಕಳನ್ನು ಕ್ರಿಯೇಟ್ ಮಾಡ್ತಾನೆ, ಅವರನ್ನು ಕೂಡ ಕಾಡಿಗೆ ಕಳಿಸ್ತಾನೆ. ನಾರದ ಮುನಿ ಇನ್ನೊಮ್ಮೆ ಅವರನ್ನು ಕೃಷ್ಣ ಪ್ರಜ್ಞೆ ಮಾಡ್ತಾರೆ, ಮತ್ತೆ ಅವರು ವಾಪಸ್ ಅವರು ಕೂಡ ಎಂತಂದ್ರೆ ಸನ್ಯಾಸಿಗಳಾಗ್ತಾರೆ. ಆಗ ದಕ್ಷನಿಗೆ ಸಿಟ್ಟು ಬಂದು ಹೇಳ್ತಾನೆ, ನಿನಗೆ ನಾನು ಶಾಪ ಕೊಡ್ತೇನೆ. ನಾರದ ಮುನಿಗೆ, ನೀನು ಒಂದು ಜಾಗದಲ್ಲಿ 3 ದಿವಸಕ್ಕಿಂತ ಜಾಸ್ತಿ ಇರಬಾರ್ದು ಅಂತ. ಹಾಗಾಗಿ ನಾರದ ಮುನಿಗೆ ಶಾಪ ಸಿಗುದು. ಆದ್ರೂ ನಾರದ ಮುನಿ ಅದನ್ನು ಸ್ವೀಕರಿಸ್ತಾರೆ. ನಾರದ ಮುನಿ ಇಚ್ಛೆ ಅಂತ ಅಂದ್ರೆ ಎಲ್ಲರನ್ನು ಕೃಷ್ಣ ಪ್ರಜ್ಞೆ ಮಾಡುದು. ಆಗ ಆಚಾರ್ಯ ಹೇಳ್ತಾರೆ, ನಾರದ ಮುನಿ ನಿಜವಾದ ನಾಯಕ, ಹೀರೋ. ಅವ್ರದ್ದು ಎಷ್ಟು ಕೃಷ್ಣ ಪ್ರಜ್ಞೆ ಉಂಟು ಅಂತ ಹೇಳಿದ್ರೆ, ಜಸ್ಟ್ ನಾರದ ಮುನಿ ಏನಂದ್ರೆ ಒಂದು ಜಸ್ಟ್ ಮಾತು ಹೇಳಿದ್ರೆ ನಾವು ಕೃಷ್ಣ ಪ್ರಜ್ಞೆ ಆಗ್ತೇವೆ ಅಂತ, ಅಷ್ಟು ಉಂಟು ಅವ್ರದ್ದು, ಅನ್ಲಿಮಿಟೆಡ್.
ಹಾಗಾಗಿ ನಾವು ಕೂಡ ಹೇಗಂದ್ರೆ ಆ ಒಂದು ನಾಡದ ಮನಿ ನಡೆಯದಂತ ದಾರಿಯಲ್ಲಿ ನಾವು ಕೂಡ ನಡಿಬೇಕಂತ ಆಚಾರ್ಯರು ಹೇಳ್ತಾರೆ. ರಜೋಗುಣದಲ್ಲಿ ಮರಣ ಹೊಂದುವ ಮನುಷ್ಯನು ಫಲಾಪೇಕ್ಷೆ ಇರುವ ಕರ್ಮಗಳಲ್ಲಿ ತೊಡಗಿರುವ ಮಧ್ಯೆ ಹುಟ್ಟುತ್ತಾನೆ. ತಮೋಗುಣದಲ್ಲಿ ಮನುಷ್ಯನು ಸತ್ತರೆ ಪ್ರಾಣಿ ವರ್ಗದಲ್ಲಿ ಹುಟ್ಟುತ್ತಾನೆ. ನೋಡಿ, ರಜೋಗುಣದಲ್ಲಿ ಸತ್ತರೆ ಎಂತ ಆಗ್ತದೆ ಅಂದ್ರೆ ಅವ ಫಲಾಪೇಕ್ಷೆ ಇರುವ ಕರ್ಮ ತೊಡಗಿರುವ ಮಧ್ಯೆ ಹುಟ್ಟುತ್ತಾನೆ. ತಮೋಗುಣದಲ್ಲಿ ಸತ್ತರೆ ಅವ ನೆಕ್ಸ್ಟ್ ಲೈಫ್ ಪ್ರಾಣಿ ಆಗ್ತಾನಂತೆ. ಕರ್ಮನ ಸುಕೃತ ಶಾಯು ಸಾತ್ವಿಕಂ ನಿರ್ಮಲಂ ಫಲಂ ರಜಸ್ ತು ಫಲಂ ದುಃಖಂ ಅಜ್ಞಾನಂ ತಮಸಾ ಫಲಂ. ಸುಕೃತದ ಫಲ ಪರಿಶುದ್ಧವಾದದ್ದು, ಅದು ಸಾತ್ವಿಕ ಎಂದು ಹೇಳುತ್ತಾರೆ. ಆದರೆ ರಜೋಗುಣದಲ್ಲಿ ಮಾಡಿದ ಕೆಲಸದಿಂದ ದುಃಖವು ಬರುತ್ತದೆ, ತಮೋಗುಣದಲ್ಲಿ ಮಾಡಿದ ಕೆಲಸದಿಂದ ಅಜ್ಞಾನವು ಬರುತ್ತದೆ. ನೋಡಿ, ಈ ದೇವಸ್ಥಾನ ಇಲ್ಲಿ ನಿಮ್ಗೆ ಕಾಣ್ತದಲ್ಲ, ಇದು ಸತ್ವಗುಣಕ್ಕೆ ಎಕ್ಸಾಂಪಲ್. ಮತ್ತೆ ಇದು ಅಂದ್ರೆ ಎಂತಂದ್ರೆ ಮೆಟ್ರೋ ಸಿಟಿಯಲ್ಲಿ ಹತ್ತಿರ ಮನೆ, ಇದಕ್ಕೆ ರಜೋಗುಣ ಇದು ತೋರಿಸ್ತಾರೆ. ಮತ್ತೆ ಇದು ತಮೋಗುಣ. ನೋಡಿ, ಅಲ್ಲಿ ದಾರಿಯೇ ಇಲ್ಲ ಬರ್ಲಿಕ್ಕೆ, ಹೊರಗೆ ಬರ್ಲಿಕ್ಕೆ. ಅಂದ್ರೆ ಎಂತ ಮಾಡ್ತಿದ್ದ ಅವರಿಗೆ ಗೊತ್ತಿಲ್ಲ ತಮೋಗುಣದಲ್ಲಿ. ಸತ್ವಗುಣದಿಂದ ನಿಜವಾದ ಜ್ಞಾನ ಬೆಳೆಯುತ್ತದೆ, ರಜೋಗುಣದಿಂದ ಲೋಭವು ಬೆಳೆಯುತ್ತದೆ, ತಮೋಗುಣದಿಂದ ಅಜ್ಞಾನವು ಬಹುಮೂರ್ಖತನ, ಹುಚ್ಚು ಮತ್ತು ಭ್ರಾಂತಿಗಳು ಬೆಳೆಯುತ್ತದೆ. ನೋಡಿ, ನಿಮ್ಗೆ ಆ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಆಚಾರ್ಯ ಹೇಳ್ತಾರೆ. ಆ ಮುಖದಲ್ಲಿ ಗೊತ್ತಾಗ್ತದಂತೆ ಅವ ಯಾವ ಗುಣದಲ್ಲಿದ್ದಾನಂತೆ. ನೋಡಿ, ಸತ್ವಗುಣದವ ನೋಡಿ ಎಷ್ಟು ಆ ಒಂದು ಮುಖದಲ್ಲಿ ನೋಡಿ. ಮತ್ತೆ ರಜೋಗುಣದವ ನೋಡಿ, ಅಂದ್ರೆ ಪೂರ್ತಿ ಕೆಲಸ ಮಾಡಿ ಒಟ್ಟು. ಮತ್ತೆ ಇದು ತಮಗುಣ ನೋಡಿ. ಹಾಗಾಗಿ ಆ ಮುಖದಲ್ಲಿ ನಮ್ಗೆ ಗೊತ್ತಾಗ್ತದೆ. ಎಸ್. ಊರ್ಧ್ವಂ ಗಚ್ಚಂತಿ ಸತ್ವಸ್ಥ ಮಧ್ಯೆ ತಿಷ್ಠಂತಿ ರಾಜಸ ಜಗನ್ಯ ಗುಣ ವೃತ್ತಿಷ್ಠ ಅದೋ ಗಚ್ಚಂತಿ ತಾಮಸ. ಸತ್ವಗುಣದಲ್ಲಿರುವವನು ಕ್ರಮೇಣ ಊರ್ಧ್ವ ಲೋಕಕ್ಕೆ ಹೋಗ್ತಾನೆ, ಏರಿ ಹೋಗುವವರು. ರಜೋಗುಣದಲ್ಲಿರುವವರು ಭೂಲೋಕದಲ್ಲಿ ವಾಸ ಮಾಡುವವರು. ಅಸಹ್ಯಕರವಾದ ತಾಮಸ ಗುಣದಲ್ಲಿರುವವರು ನರಕ ಲೋಕಗಳಿಗೆ ಹೋಗುತ್ತಾರೆ. ಅಂದ್ರೆ ಒಬ್ಬ ಸತ್ವಗುಣದವ ಮೇಲೆ ಅಂದ್ರೆ ನಿಮ್ದು ಬ್ರಹ್ಮಲೋಕ ಆಗ್ಲಿ ಸ್ವರ್ಗಲೋಕ ಹೀಗೆ ಈ ಲೋಕಕ್ಕೆ ಹೋಗ್ತಾನೆ. ಅಂದ್ರೆ ಇವ ಮತ್ತೆ ಇಲ್ಲಿಯೇ ಹುಡ್ತಾನೆ ಭೂಲೋಕದಲ್ಲೇ ರಜಗುಣದವ, ಇವ ನರಕ ಲೋಕಕ್ಕೆ ಹೋಗ್ತಾನೆ ತಮಗುಣದವ. ಎಸ್, ಈ ಲೋಕಗಳನ್ನು ನಿಮ್ಗೆ ಲಾಸ್ಟ್ ಟೈಮ್ ಕೂಡ ನಾನು ತೋರಿಸಿದ್ದೇನೆ. ಅಂದ್ರೆ ನಾವು ಇಲ್ಲಿದ್ದೇವೆ ಭೂಲೋಕ, ಅದರ ಮೇಲೆ ಇರುವಂತದ್ದು ಭೂರ್ಲೋಕ, ಸ್ವರ್ಗಲೋಕ, ಮಹಾರ್ಲೋಕ, ಜನಲೋಕ, ತಪಲೋಕ, ಸತ್ಯಲೋಕ. ಹಾಗಾಗಿ ಸತ್ವಗುಣದವನಿಗೆ ಈ ಲೋಕಗಳಿಗೆ ಹೋಗ್ಬೋದಂತೆ, ಇಲ್ಲದ್ರೆ ಈ ಲೋಕಕ್ಕೆ ಆತಲ, ವೀತಲ, ಸೂತಲ, ತಲತಲ, ಮಹಾತಲ, ರಸತಲ, ಪಾತಲ. ಮತ್ತೆ ರಜೋಗುಣದವ ಇಲ್ಲಿಯೇ ವಾಪಸ್ ಹುಡ್ತಾನಂತೆ ಭೂಲೋಕದಲ್ಲಿ. ತಮೋಗುಣದವ ಈ ನರಕ ಲೋಕದಲ್ಲಿ ಹುಡ್ತಾನೆ. ಎಲ್ಲಾ ಚಟುವಟಿಕೆಗಳಲ್ಲಿ ಈ ಗುಣಗಳಲ್ಲದೆ ಬೇರೆ ಕರ್ತು ಇಲ್ಲ ಎನ್ನುವುದನ್ನು ಮನುಷ್ಯನು ಸರಿಯಾಗಿ ಅರ್ಥ ಮಾಡಿಕೊಂಡು ಎಲ್ಲಾ ಗುಣಗಳಿಗೆ ಅತೀತನಾದ ಪರಮ ಪ್ರಭುವನ್ನು ಅರಿತಾಗ ಆಧ್ಯಾತ್ಮಿಕ ಭಾವವನ್ನು ಪಡೆಯುತ್ತಾನೆ. ಅಂದ್ರೆ ಈ ಗುಣಗಳನ್ನು ಮೀರಿ ನಾವು ಕೃಷ್ಣನ ಯಾವಾಗ ಇದು ಮಾಡ್ತೇವೆ ಆಗ ನಾವು ಆಧ್ಯಾತ್ಮಿಕ ಭಾವವನ್ನು ಪಡೆಯುತ್ತೇವೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ದೇಹಧಾರಿಯಾದ ಜೀವಿಯು ಐಹಿಕ ದೇಹದೊಂದಿಗೆ ಸಹಯೋಗವಿರುವ ಈ ಮೂರು ಗುಣಗಳನ್ನು ಮೀರಬಲ್ಲವನಾಗಬೇಕು. ಆಗ ಅವನು ಹುಟ್ಟು, ಸಾವು, ಮುಪ್ಪು ಮತ್ತು ಅವುಗಳ ದುಃಖಗಳಿಂದ ಬಿಡುಗಡೆ ಹೊಂದಿ ಈ ಜನ್ಮದಲ್ಲಿ ಅಮೃತವನ್ನು ಸವಿಯುತ್ತಾನೆ. ಈ ಜನ್ಮದಲ್ಲಿ ನಮ್ಗೆ ಅಮೃತ ಸವಿಬಹುದಂತೆ ಹೇಗೆ? ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿದರೆ. ಆಗ ಎಂತಾಗ್ತದೆ, ನಾವು ಮೂರು ಗುಣಗಳನ್ನು ಮೀರಿ ಶುದ್ಧ ಸತ್ವದಲ್ಲಿ ಇರ್ತೇವೆ. ಆಗ ನಮ್ಗೆ ಆ ಜನ್ಮ ಮೃತ್ಯು ಜರ ವ್ಯಾಧಿಯಿಂದ ನಮ್ಗೆ ಮುಕ್ತಿ ಸಿಗ್ತದೆ. ಅರ್ಜುನನು ಪ್ರಶ್ನಿಸಿದನು, ಪ್ರಿಯ ಪ್ರಭುವೇ, ಈ ಗುಣತ್ರಯಗಳನ್ನು ಮೀರಿದವನ ಲಕ್ಷಣಗಳು ಯಾವುವು? ಆತನು ಹೇಗೆ ನಡೆದುಕೊಳ್ಳುತ್ತಾನೆ? ಅವನು ಹೇಗೆ ಪ್ರಕೃತಿ ಗುಣಗಳನ್ನು ಮೀರುತ್ತಾನೆ? ಅಂದ್ರೆ ಈಗ ಅರ್ಜುನ ಕೇಳ್ತಿದ್ದಾನೆ, ಈ ಮೂರು ಗುಣಗಳನ್ನು ಮೀರಿದವ ಅವನ ಲಕ್ಷಣ ಎಂತ, ಮತ್ತೆ ಅವು ಹೇಗೆ ನಡೆದುಕೊಳ್ಳುತ್ತಾನೆ, ಅವನು ಹೇಗೆ ಪ್ರಕೃತಿ ಗುಣಗಳನ್ನು ಮೀರುತ್ತಾನೆ ಅಂತ ಕೇಳ್ತಾ ಇದ್ದಾನೆ. ಇದಕ್ಕೆ ಕೃಷ್ಣ ಹೇಳ್ತಿದ್ದಾನೆ ನೋಡಿ, ದೇವೋತ್ತಮ ಪರಮಪುರುಷನು ಹೀಗೆ ಎಂದನು, ಪಾಂಡುವಿನ ಮಗನಾದ ಅರ್ಜುನನೇ, ಈ ಲಕ್ಷಣಗಳಿರುವ ಮನುಷ್ಯನು ಗುಣಗಳನ್ನು ಮೀರಿದವನು ಎಂದು ಹೇಳುತ್ತಾರೆ. ಅವನು ಬೆಳಕು,
ಪ್ರವೃತ್ತಿ ಮತ್ತು ಮೋಹಗಳು ಇದ್ದಾಗ ಅವನನ್ನು ದ್ವೇಷಿಸುವುದಿಲ್ಲ. ಅವು ಮರೆಯಾದಾಗ ಅವುಗಳನ್ನು ಬಯಸುವುದಿಲ್ಲ. ಅವನ ಐಹಿಕ ಗುಣಗಳ ಈ ಎಲ್ಲಾ ಪ್ರತಿಕ್ರಿಯೆಗಳು ಉದ್ದಕ್ಕೂ ನಿಶ್ಚಲವಾಗಿ ಮತ್ತು ನಿರಾಂತಕವಾಗಿ ಇರುತ್ತಾನೆ. ಗುಣಗಳು ಮಾತ್ರವೇ ಕೆಲಸ ಮಾಡುತ್ತದೆ ಎನ್ನುವುದನ್ನು ಅರ್ಥ ಮಾಡಿಕೊಂಡು ಉದಾಸೀನನಾಗಿ ಮತ್ತು ಆಧ್ಯಾತ್ಮಿಕ ಮನಸ್ಕನಾಗಿ ಉಳಿಯುತ್ತಾನೆ. ಅವನು ಆತ್ಮನಲ್ಲಿ ಸ್ಥಿರನಾಗಿ ಸುಖ ದುಃಖಗಳನ್ನು ಒಂದೇ ರೀತಿ ಕಾಣುತ್ತಾನೆ. ಒಂದು ಮಣ್ಣಿನ ಹೆಂಟೆ, ಒಂದು ಕಲ್ಲು, ಒಂದು ಚಿನ್ನದ ತುಂಡು ಎಲ್ಲವನ್ನು ಸಮಾದೃಷ್ಟಿಯಿಂದ ಕಾಣುತ್ತಾನೆ. ಪ್ರಿಯ ಅಪ್ರಿಯಗಳ ವಿಷಯದಲ್ಲಿ ಒಂದೇ ಸಮನೆ ಇರುತ್ತಾನೆ. ಹೊಗಳಿಕೆ ಮತ್ತು ತೆಗಳಿಕೆ, ಮಾನ ಮತ್ತು ಅಪಮಾನ ಇವುಗಳ ವಿಷಯದಲ್ಲಿ ಒಂದೇ ರೀತಿ ಇದ್ದು ಸ್ಥಿರವಾಗಿರುತ್ತಾನೆ. ಮಿತ್ರ ಮತ್ತು ಶತ್ರುಗಳ ವಿಷಯದಲ್ಲಿ ಒಂದೇ ರೀತಿ ನಡೆದುಕೊಳ್ಳುತ್ತಾನೆ ಮತ್ತು ಎಲ್ಲ ಐಹಿಕ ಚಟುವಟಿಕೆಗಳನ್ನು ಪರಿತ್ಯಜಿಸುತ್ತಾನೆ. ಅಂದ್ರೆ ಇದೆಲ್ಲ ಆ ಮೀರಿದವನ ಗುಣಗಳನ್ನು ಮೀರಿದವನ, 3 ಗುಣಗಳು ಮೀರಿದವನ ಗುಣಗಳು. ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಇದಕ್ಕೆ ನಾರದ ಮುನಿಯೇ ಗ್ರೇಟ್ ಎಕ್ಸಾಂಪಲ್. ಮಾಂ ಚ ಯೋ ಅವ್ಯಾಭಿಚಾರೇಣ ಭಕ್ತಿಯೋಗೇನ ಸೇವತೆ ಸಗುಣಾನ್ ಸಮತಿತ್ತೈತಾನ್ ಬ್ರಹ್ಮಭೂಯಾಯ ಕಲ್ಪತೆ. ಎಲ್ಲಾ ಸನ್ನಿವೇಶಗಳಲ್ಲಿಯೂ ಲೋಪ ಮಾಡದೆ ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ನಿರತನಾದವನು ಕೂಡಲೇ ಐಹಿಕ ಪ್ರಕೃತಿ ಗುಣಗಳನ್ನು ಮೀರುತ್ತಾನೆ. ಹೀಗೆ ಬ್ರಹ್ಮನ್ ಹಂತಕ್ಕೆ ಬರುತ್ತಾನೆ. ಯಾರು ಈ ಗುಣಗಳನ್ನು ಮೀರುತ್ತಾನೆ ಅವ ಬ್ರಹ್ಮನ್ ಹಂತಕ್ಕೆ ಬರುತ್ತಾನೆ. ಅಂದ್ರೆ ನಾನು ದೇಹ ಅಲ್ಲ, ಆತ್ಮ. ಮತ್ತೆ ಅವ ಸಂಪೂರ್ಣವಾಗಿ ಭಕ್ತಿ ಸೇವೆಯಲ್ಲಿ ನಿರತನಾಗುತ್ತಾನೆ. ಅಂದ್ರೆ ಭಕ್ತಿ ಸೇವೆಯಲ್ಲಿ ಬಂದ್ರೆ ಈ ಗುಣಗಳು ನಮ್ಗೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ನಾವು ಆ ಶುದ್ಧ ಸತ್ವದಲ್ಲಿ ಇರ್ತೇವೆ. ಬ್ರಾಹ್ಮಣೋ ಈ ಪ್ರತಿಷ್ಠಾಹಂ ಅಮೃತಸ್ಯ ಅವ್ಯಯಸ್ಯ ಚ ಶಾಶ್ವತಸ್ಯ ಚ ಧರ್ಮಸ್ಯ ಸುಖಸ್ಯ ಐಕಾಂತಿಕಸ್ಯ ಚ. ನಿರಾಕಾರ ಬ್ರಹ್ಮನಿಗೆ ಮೃತ್ಯು ಇಲ್ಲ. ಅವನು ಅವಿನಾಶಿ, ಶಾಶ್ವತ, ಪರಮ ಸುಖವೇ ಅದರ ಸಹಜ ಸ್ಥಿತಿ. ನಾನು ಈ ನಿರಾಕಾರ ಬ್ರಹ್ಮನಿಗೂ ಆಧಾರ. ಅಂದ್ರೆ ಅವರೆಲ್ಲ ಬ್ರಹ್ಮನ್ ನಿರಾಕಾರ ಬ್ರಹ್ಮನ್ ಅಂತ ಹೇಳ್ತಾರೆ. ಅದಕ್ಕೆ ಕೂಡ ಕೃಷ್ಣನೇ ಆಧಾರ. ಎಸ್, ಓಕೆ, ಆಯ್ತು. ಸಣ್ಣ ಅಧ್ಯಾಯ. ಯಾವ್ದಾದ್ರು ಪ್ರಶ್ನೆಯಲ್ಲಿ ಕೇಳ್ಬೋದು. ಯಾವ್ದಾದ್ರು ಪ್ರಶ್ನೆ ಉಂಟಾ? ರೇಸ್ ಹ್ಯಾಂಡ್ ಮಾಡ್ಬೋದು ಪ್ರಶ್ನೆ ಇದ್ರೆ. ಓಕೆ, ನರೇಂದ್ರ ಶೆಟ್ಟಿ ಅವ್ರದ್ದು ಪ್ರಶ್ನೆ ಉಂಟಾ? ಎಸ್, ಅನ್ಮ್ಯೂಟ್ ಮಾಡಿ ಸರ್. ಅನ್ಮ್ಯೂಟ್ ಮಾಡಿ ಸರ್. ಹರೇ ಕೃಷ್ಣ. ನರೇಂದ್ರ ಶೆಟ್ಟಿ ಅವರೇ ಅನ್ಮ್ಯೂಟ್ ಮಾಡಬಹುದು. ಸಾರಿ, ಬೈ ಮಿಸ್ಟೇಕ್ ಅದು ಇದಾಗ್ತದೆ. ಎಸ್, ಸಣ್ಣ ಅಧ್ಯಾಯ ಈ ಗುಣಗಳದು. ಅದು ಕೂಡ ಅದರಲ್ಲಿ ತುಂಬಾ ಮೀನಿಂಗ್ ಉಂಟು. ಓಕೆ, ಎಸ್, ರಿತೇಶ್ ಅವರೇ ಅನ್ಮ್ಯೂಟ್ ಮಾಡಿ ಸರ್. ಎಸ್ ಎಸ್ ಪ್ರಭುಗಳೇ ನಮಸ್ಕಾರ. ನಮಸ್ತೆ. ಇದು ನಮ್ಗೆ ಸ್ವಲ್ಪ ಹೆದರಿಕೆ, ವರಿ ಎಲ್ಲ ಇರುತ್ತಲ್ಲ, ಇದು ಯಾವ ಗುಣದಲ್ಲಿ ಇದಾಗಿರುತ್ತೆ, ಬರ್ತದೆ ಇದು? ಅದು ತಮಗುಣ. ಹೌದು, ತಮೋ ಗುಣನ? ಹೌದೌದು. ಯಾಕೆ ಸತ್ವಗುಣದಲ್ಲಿ ಪೀಸ್ ಇರ್ತಾನೆ, ಅವನಿಗೆ ಯಾವುದೇ ಹೆದರಿಕೆ ಇರುವುದಿಲ್ಲ. ಓಕೆ. ಮತ್ತೆ ರಜಗುಣದಲ್ಲಿ ಎಂತಂದ್ರೆ, ರಜಗುಣದಲ್ಲಿ ನಮ್ದು ಪೂರ್ತಿ ಅಂತಂದ್ರೆ ನಾವು ಕೆಲಸ ಮತ್ತೆ ಹಣ ಅದರ ಹಿಂದೆ ಅಂದ್ರೆ ಪೂರ್ತಿ ಅದರಲ್ಲೇ ಅಬ್ಸಾರ್ಬ್ ಆಗಿರ್ತೇವೆ. ಹೇಗೆ ಮಾಡುದು ನನಗೆ ದೊಡ್ಡ ಒಂದು ಆಂಬಿಷನ್ ಇರ್ತದೆ. ಅದು ಆಗ್ಬೇಕು, ನನಗೆ ಇದಾಗ್ಬೇಕು, ಅದು ಇದು ಅಂದ್ರೆ ನಾವು ಪೂರ್ತಿ ರಾತ್ರಿ ಮಲಗೋ ಕೂಡ ಅದನ್ನೇ ಥಾಟ್. ಅಂದ್ರೆ ಅದರಲ್ಲೇ ನಾವು ಹಿಂದೆ ಇರ್ತೇವೆ, ನಮ್ದು ಒಂದು ಗೋಲ್ ಅನ್ನು ಅಚೀವ್ ಮಾಡ್ಲಿಕ್ಕೆ. ಅದಕ್ಕೆ ರಜೋಗುಣ ಅಂತ ಹೇಳ್ತಾರೆ. ಆದ್ರೆ ಆಚಾರ್ಯ ಹೇಳ್ತಾರೆ ನಾವು 8 ವಿಂಗಡಣೆ ಮಾಡ್ಬೇಕಂತೆ. ಹೇಗೆಂದ್ರೆ ಕೆಲಸ ಕೂಡ 8 ಗಂಟೆ ಮಾಡ್ಬೇಕು. ಮತ್ತೆ 8 ಗಂಟೆ ದೇಹಕ್ಕೆ ಕೊಡ್ಬೇಕು, 8 ಗಂಟೆ ಮನಸ್ಸಿಗೆ ಕೊಡ್ಬೇಕು, 8 ಗಂಟೆ ಆತ್ಮಗೆ ಕೊಡ್ಬೇಕು. ಈಗ ಎಂತಾಗಿದೆ ಅಂದ್ರೆ ನಾವು ಪೂರ್ತಿ
ಇದಕ್ಕೆ ದೇಹಕ್ಕೆ ಕೊಡುವುದು, ಹಾಗಾಗಿ ಇಂಬ್ಯಾಲೆನ್ಸ್ ಆಗುವುದು. ನೋಡಿ, ಹೆಚ್ಚಿನವರು ಮೆಟ್ರೋ ಸಿಟೀಸ್ ಅಲ್ಲಿ ನಮಗೆ ಪರಿಚಯ ತುಂಬಾ ಮಂದಿ ಇದ್ದಾರೆ. ಅವರು ಒಂದು ಲಾಸ್ಟ್ ಒಂದು 20 years ಮೆಟ್ರೋ ಸಿಟಿಯಲ್ಲಿ ಕೆಲಸ ಮಾಡಿ ಈಗ ಅವರು ಅವರಿಗೆ ರೋಗಗಳೆಲ್ಲ ಉಂಟು. ಬಟ್ ದೇ ಹ್ಯಾವ್ ಮೇಡ್ ನೈಸ್ ಮನಿ. ಹೇಗಂದ್ರೆ ಎಂತ ಹೇಳ್ತಾರೆ, 18 ಗಂಟೆ ಕೆಲಸ ಮಾಡ್ತಾ ಇದ್ರು ಫ್ರಮ್ ಲಾಸ್ಟ್ 20 years. ಈಗ ಅದನ್ನು ಬಿಟ್ಟು ಬಂದಿದ್ದಾರೆ. ಅಂದ್ರೆ ಈಗ ಅವರಿಗೆ ಪೀಸ್ ಆಫ್ ಮೈಂಡ್ ಬೇಕು, ಆದ್ರೆ ಅದು ಸಿಗುದಿಲ್ಲ ಒಮ್ಮೆಲೆ ಪೀಸ್ ಆಫ್ ಮೈಂಡ್. ನಾವೆಂತ ಮಾಡ್ತೇವೆ, ನಾವು ಅದರಿಂದಲೇ ಸುಖ ಸಿಗುದು ಅಂತ ಎಣಿಸುದು. ಅಂದ್ರೆ ಕೆಲಸ ಕೆಲಸ ಕೆಲಸ, ಹಣ ಅದೇ ಎಲ್ಲವಲ್ಲ, ಶಾಶ್ವತ ಅಲ್ಲ. ಓಕೆ, ಅಂದ್ರೆ ನೀವು ಹೇಳಿದಲ್ಲ ದೇಹ, ಆತ್ಮ ಮತ್ತೆ ಇನ್ನೊಂದು ಏನು ಪ್ರಭುಗಳ? ನೋಡಿ, ಮನಸ್ಸು ಅಂದ್ರೆ ದೇಹ ಅಂದ್ರೆ ಈಗ ಆಚಾರ್ಯ ಹೇಳುದು ಎಂತ ಅಂದ್ರೆ 6 ಗಂಟೆ ಮಲಗ್ಬೇಕಂತೆ. ಓಕೆ. ಮತ್ತೆ ಇನ್ನು 2 ಗಂಟೆಯಲ್ಲಿ 1 ಗಂಟೆ ಬೆಳಿಗ್ಗೆ ಅರ್ಧ ಗಂಟೆ ತಿನ್ಲಿಕ್ಕೆ, ಸಂಜೆ ಅರ್ಧ ಗಂಟೆ ತಿನ್ಲಿಕ್ಕೆ. ಮತ್ತೆ ಬೆಳಿಗ್ಗೆ ಅರ್ಧ ಗಂಟೆ ನಮ್ದು ಎಂತ ಹೇಳುದು ರಿಕ್ರಿಯೇಷನ್ಗೆ, ಅಂದ್ರೆ ನಮ್ದು ಮಲ ವಿಸರ್ಜನೆ ಮತ್ತೆ ನಾವು ಸ್ನಾನ ಎಲ್ಲ ಮಾಡ್ತೇವಲ್ಲ ಇದಕ್ಕೆ ಸಂಜೆ ಅರ್ಧ ಗಂಟೆ. ಅಲ್ಲಿ ದೇಹಕ್ಕೆ ಆಯ್ತು 8 ಗಂಟೆ ಆಯ್ತು ದೇಹಕ್ಕೆ. ಮತ್ತೆ ಮನಸ್ಸಿಗೆ ಅಂದ್ರೆ ನಾವು ಕೆಲಸ ಮಾಡುದು. ಯಾಕೆಂದ್ರೆ ಕೆಲಸ ಮಾಡಿದ್ರೆ ನಮಗೆ ಸುಮ್ಮನೆ ಕುತ್ಕೊಳ್ಬಾರ್ದು, ಅಂದ್ರೆ ಕೆಲಸ ಮಾಡ್ಲೇಬೇಕಂತ ಆಚಾರ್ಯ ಹೇಳ್ತಾರೆ. ಹಾಗಾಗಿ ಅದು ನಾವು 8 ಗಂಟೆ ಕೆಲಸ ಮಾಡಿ. ಈಗ ಲೇಬರ್ ಆಕ್ಟ್ ಪ್ರಕಾರ ಕೂಡ 8 hours 8 hours ಪೀಸ್ಫುಲ್ ಆಗಿ ಕೆಲಸ ಮಾಡ್ಬೋದು. ಅದು ನಮ್ಮ ಮನಸ್ಸಿಗೆ ಕೆಲಸ ಮಾಡ್ಬೇಕು ಕರ್ಮ. ಮತ್ತೆ 8 ಗಂಟೆ ನಾವು ಆತ್ಮಕ್ಕೆ ಇಡ್ಬೇಕಂತೆ. ಈಗ ಜನರು ಎಂತ ಮಾಡ್ತಾರೆ, ಅವ್ರ ಆತ್ಮದ ಬಗ್ಗೆ ಗೊತ್ತಿಲ್ಲ, ಮತ್ತೆ ಅವ್ರು ಎಲ್ಲಿ ಇಡುದು? ಅವ್ರ ದೇಹಕ್ಕೆ 10 ಗಂಟೆ ಮಲಗ್ತಾರೆ, ಮತ್ತೆ ಉಳ್ದದ್ದು 14 ಗಂಟೆ ಕೆಲಸ ಮಾಡ್ತಾರೆ. ಅದು ಟೋಟಲಿ ಅಂದ್ರೆ ಅದು ಬ್ಯಾಲೆನ್ಸ್ ಆಗುದಿಲ್ಲ, ಗೊತ್ತಾಯ್ತಾ? ಓಕೆ, ನಾವು ಬ್ಯಾಲೆನ್ಸ್ ತರಬೇಕು. ಬ್ಯಾಲೆನ್ಸ್ ಅಂದ್ರೆ ಮಾತ್ರ ಅದು ಮತ್ತೆ ನಮ್ಗೆ ಕರೆಕ್ಟ್, ಆಗ ನಮ್ಗೆ ನಿಜವಾದ ಒಂದು ಆನಂದ ಸಿಗ್ತದೆ. ಓಕೆ. ಎಸ್. ಅಂದ್ರೆ ಆತ್ಮಕ್ಕೆ ಅಂತ ಹೇಳಿ ನೀವು 8 ಗಂಟೆ ಅಂತ ಹೇಳಿದಿರಲ್ಲ, ಅದರಲ್ಲಿ ಲಾಸ್ಟ್ ಟೈಮ್ ನೀವು ಹೇಳಿದ ಪ್ರಕಾರ 3.5 hours 3.5 hours ಸ್ಟಾರ್ಟಿಂಗ್. ಅದು ಈಗ ಹೇಗಂದ್ರೆ ನಿಮ್ಗೆ ಸ್ಟಾರ್ಟಿಂಗ್ 3.5 hours ಹೇಳುದು. ನಾವು ನೋಡಿ, ನಾನು 2 ಗಂಟೆ ಜಪ ಮಾಡ್ತೇನೆ, ಮತ್ತೆ 2 ಗಂಟೆ ಓದ್ತೇನೆ, ಮತ್ತೆ ಎಂತ ಹೇಳುದು ಕೀರ್ತನಲ್ಲಿ ದೇವಸ್ಥಾನದಲ್ಲಿ ಪಾರ್ಟಿಸಿಪೇಟ್ ಮಾಡ್ತೇನೆ, ಮತ್ತೆ ಉಳಿದದ್ದು ನಾನು ಸೇವೆ ಮಾಡ್ತೇನೆ ದೇವಸ್ಥಾನದಲ್ಲಿ. ಹಾಗಾಗಿ ನಾವು 8 ಗಂಟೆ ಯೂಸ್ ಮಾಡ್ತಾ ಇದ್ದೇವೆ ಕೃಷ್ಣನಿಗೆ. ಹಾಗಾಗಿ ನಾವು ಪೀಸ್ಫುಲ್, ಗೊತ್ತಾಯ್ತಾ? ಈಗ ಹೇಗೆ ಅಂದ್ರೆ 8 ಗಂಟೆ ನಮ್ದು ಕೆಲಸ, 8 ಗಂಟೆ ನಮ್ಮ ಆತ್ಮಕ್ಕೆ, ಅದೇ ದೇಹಕ್ಕೆ, 8 ಗಂಟೆ ಮನಸ್ಸಿಗೆ, ಮತ್ತೆ 8 ಗಂಟೆ ಇದಕ್ಕೆ, ಯಾವುದಕ್ಕೆ, ಮನಸ್ಸು, ದೇಹ ಮತ್ತೆ ಆತ್ಮಕ್ಕೆ. ಯಾವಾಗ ನಾವು ಇದನ್ನು ಡಿವೈಡ್ ಮಾಡ್ತೇವೆ ಆಗ ನಾವು ಪೀಸ್ ಆಗಿರ್ತೇವೆ. ಆದ್ರೆ ನಾವು ಸ್ಟಾರ್ಟಿಂಗ್ ಇಂದ ಒಂದು 3.5 ಗಂಟೆಯಿಂದ ಮಾಡ್ಬೇಕು, ಅಂದ್ರೆ ಮಿನಿಮಮ್. ಯಾಕಂದ್ರೆ 24 ಗಂಟೆಯಲ್ಲಿ ನಾವು ಒಂದು 3.5 ಗಂಟೆ ನಾವು ಕೃಷ್ಣನಿಗೆ ಕೊಡ್ಲಿಕ್ಕೆ ಆಗದಿದ್ರೆ ಮತ್ತೆ ನಾವು ಎಂತ? ಯಾಕಂದ್ರೆ ನೋಡಿ, ನಾವು ಈಗ ನಿಮ್ಗೆ ಒಂದು ಇದಕ್ಕೆ ಉದಾಹರಣೆ ಹೇಗೆ ಅಂದ್ರೆ, ಈಗ ನೀವು ನಿಮ್ಗೆ ತಂದೆ ನಿಮ್ಮನ್ನು ಶಾಲೆ ಕಾಲೇಜಲ್ಲಿ ಕಳಿಸಿ ನಿಮ್ಮನ್ನು ದೊಡ್ಡದು ಮಾಡಿದ್ದಾರೆ, ಮತ್ತೆ ನೀವು ಎಂತ ತಂದೆ ಕೊಡ್ಬೇಕು, ರಿಟರ್ನ್ ತಂದೆ ಅಂತ ಕೇಳುವುದಲ್ಲ. ಅದೇ ರೀತಿ ಈಗ ನಾವು ಕೃಷ್ಣನಿಗೆ ಎಂತಾದ್ರು ಕೊಡ್ಬೇಕು. ಕೃಷ್ಣ ಅಂದ್ರೆ ಇದು ನಮ್ಮ ಒಳ್ಳೇದಕ್ಕಾಗಿ, ಗೊತ್ತಾಯ್ತಾ? ಹಾಗಾಗಿ ನಾವು ಒಂದು 3.5 ಗಂಟೆ ನಾವು ದೇವರಿಗೆ ಇಡದಿದ್ರೆ ಮತ್ತೆ ನಾವು ಜೀವನದಲ್ಲಿ ಇದ್ದು ಏನು ಪ್ರಯೋಜನ ಅಂತ, ಗೊತ್ತಾಯ್ತಾ? ಅಂದಾಜಲ್ಲ ನಿಮ್ಗೆ ಸರ್? ಆಯ್ತು ಪ್ರಾಬ್ಲಮ್. ಅಂದ್ರೆ ನಾವು ಸ್ವಲ್ಪ ಆದ್ರೂ ದೇವರ ಸೈಡ್ ಟೈಮ್ ಸ್ಪೆಂಡ್ ಮಾಡ್ಬೇಕು. ನಾವು ಎಂತ ಮಾಡ್ತೇವೆ ಅಂದ್ರೆ ಪೂರ್ತಿ ಎಂತ ಹೇಳುದು ಇಂದ್ರಿಯಗಳ ವಿಷಯದಲ್ಲಿ ನಾವು ಹೋದ್ರೆ ಆಗ ನಾವು ದೇವರನ್ನು ಮರೆತು ಬಿಡ್ತೇವೆ. ಆಗ ಮತ್ತೆ ಎಂತ ಆಗ್ತದೆ, ದೇವರು ಕೂಡ ನಮ್ಮನ್ನು ಮರೆತು ಬಿಡ್ತಾರೆ. ಈಗ ಹೇಗಂದ್ರೆ ರೆಸಿಪ್ರೊಕೇಶನ್ ಅಂದ್ರೆ ಫಾರ್ ಎವ್ರಿ ಆಕ್ಷನ್ ದೇರ್ ಇಸ್ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್. ನಾವು ಸ್ವಲ್ಪ ದೇವರ ಸೈಡ್ ಕಾನ್ಸಂಟ್ರೇಷನ್ ಮಾಡಿದ್ರೆ ದೇವರು ಮತ್ತೆ ನಮ್ಮನ್ನು ನೋಡ್ತಾರೆ. ಇಲ್ಲ ದೇವ್ರು ಯಾಕೆ ನೋಡ್ಬೇಕು? ಗೊತ್ತಾಯ್ತಾ? ಈಗ ಡೀಲ್ ಆಗುವಾಗ ಕೂಡ, ಬಿಸ್ನೆಸ್ ಅಲ್ಲಿ ಡೀಲ್ ಆಗುವಾಗ ನೀವು ಎಂತಾದ್ರೂ ಇನ್ನೊಬ್ಬನಿಗೆ ಇದು ಮಾಡಿದ್ರೆ ಅವ ನಿಮಗೆ ಕೊಡ್ತಾನೆ, ಆತರ ಅಂದ್ರೆ ಎಕ್ಸ್ಚೇಂಜ್. ಅದೇ ರೀತಿ ಕೃಷ್ಣ ಕೂಡ, ನಾವು ಕೂಡ ಸ್ವಲ್ಪ ಕೃಷ್ಣನಿಗೆ ಕೊಡ್ಬೇಕು. ಹೌದೌದು. ಇದು ಇನ್ನೊಂದು ಕ್ವಶನ್ ಅಂತ ಇದಕ್ಕೆ ರಿಲೇಟೆಡ್ ಆದದೆ. ಅಂದ್ರೆ ನೀವು ದೇಹ, ಆತ್ಮ ಮತ್ತು ಮನಸ್ಸು ಅಂತ ಹೇಳಿದ್ದೀರಾ. ಈಗ ಈ ದೇಹಕ್ಕೆ ನಾವು ನಿದ್ದೆ ಅದು ಇದೆಲ್ಲ ಹೇಳಿದ್ದೀರಾ. ಆನಂತರ ಮನಸ್ಸಿಗೆ ಕೆಲ್ಸ ಅಂತ ಹೇಳಿದ್ದೀರಾ. ಮತ್ತೆ ಆತ್ಮಕ್ಕೆ 8 hours ನಾವು ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಬೇಕು ಅಂತ. ಆದ್ರೆ ಇನ್ ಬಿಟ್ವೀನ್ ನಮ್ಗೆ ಅಂದ್ರೆ ಏನಾದ್ರೂ ಆಕ್ಟಿವಿಟೀಸ್ ಇರುತ್ತೆ ಇನ್ ಬಿಟ್ವೀನ್. ಅಂದ್ರೆ ಇದು ಎಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಬೇಕಾಗುತ್ತೆ? ನೋಡಿ, 8 ಈಗ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲೇ ಬರುವುದಿಲ್ಲ.
ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ 8 ಅಲ್ಲ, ಸ್ಟಾರ್ಟಿಂಗ್ ಸ್ವಲ್ಪ ನೀವು 3.5 ಗಂಟೆ ಕೊಡಿ. ಮತ್ತೆ ಕ್ರಮೇಣ ಹೇಗಾಗ್ತದೆ ಅಂದ್ರೆ, ಈಗ ನೀವು ಒಂದು ಗಿಡವನ್ನು ನೆಟ್ಟರೆ ಇಮಿಡಿಯೇಟ್ ಫಲ ಸಿಗುದಿಲ್ಲ, ಇಟ್ ಟೇಕ್ಸ್ ಟೈಮ್. ಅಂದ್ರೆ ತುಂಬಾ ಒಂದು ಎಷ್ಟೋ ವರ್ಷ ತೆಗಿತದೆ ಆ ಒಂದು ಫಲ ಬರ್ಬೇಕಿದ್ರೆ. ಈಗ ಮ್ಯಾಂಗೋ ಟ್ರೀ ಅನ್ನು ನೀವು ಈಗ ನೆಟ್ರೆ ಆ ಮ್ಯಾಂಗೋ ಕೊಡ್ಲಿಕ್ಕೆ ಅದು ತುಂಬಾ ಟೈಮ್ ಹಿಡಿತದೆ, ಅಂದ್ರೆ ಎಷ್ಟೋ ವರ್ಷ ಹಿಡಿತದೆ. ಅದೇ ರೀತಿ ಈಗ ನೀವು 3.5 ಗಂಟೆಯಿಂದ ಸ್ಟಾರ್ಟ್ ಮಾಡಿ ದೇವರಿಗೆ ಕೊಡ್ಲಿಕ್ಕೆ, ಮತ್ತೆ ಗ್ರಾಜುವಲಿ ಇನ್ಕ್ರೀಸ್ ಮಾಡಿ. ಹೇಗಂದ್ರೆ ಸ್ವಲ್ಪ ಮಾತ್ರ ನಾವು ಸ್ಟಾರ್ಟ್ ಮಾಡ್ಬೇಕು, ಗೊತ್ತಾಯ್ತಾ? ಅದೇ ಅಟ್ಲೀಸ್ಟ್ ಈಗ ನಿಮ್ಗೆ ಗೊತ್ತಾಗಿದೆ, ಕೃಷ್ಣನಿಗೆ ನೀವು ಟೈಮ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿ, ಗೊತ್ತಾಯ್ತಾ? ಓಕೆ, ಅದು ಲೇಟರ್ ಬರ್ತದೆ, ಮತ್ತೆ ಅದು ಮತ್ತೆ ಕೃಷ್ಣ ಎಲ್ಲ ಮಾಡ್ತಾನೆ ಎಲ್ಲ. ಓಕೆ ಆಯ್ತು ಪ್ರಭು, ಧನ್ಯವಾದ. ಎಸ್, ಧನ್ಯವಾದ. ಓಕೆ, ಒಂದು ನಿಮಿಷ. ಪಲ್ಲವಿ ಮಾತಾಜಿ, ಓಕೆ, ಅನ್ಮ್ಯೂಟ್ ಮಾಡಿ ಮಾತಾಜಿ. ಎಸ್ ಮಾತಾಜಿ, ಅನ್ಮ್ಯೂಟ್ ಮಾಡಿ, ರಿಕ್ವೆಸ್ಟ್ ಕಳಿಸಿದ್ದೇನೆ. ಹರೇ ಕೃಷ್ಣ. ಎಸ್ ಮಾತಾಜಿ. ಎಸ್ ಪ್ರಭುಜಿ, ಭಗವದ್ಗೀತೆಯಲ್ಲಿ ಕೃಷ್ಣನೇ ಗ್ರೇಟ್ ಅಂತ ಹೇಳ್ತಾರೆ, ಹಂಗೆ ಶಿವ ಪುರಾಣದಲ್ಲಿ ಶಿವನ ಪ್ರೇ ಮಾಡ್ಬೇಕಂತ ಹೇಳ್ತಾರೆ, ದೇವಿ ಪುರಾಣದಲ್ಲಿ ದೇವಿ ಗ್ರೇಟ್ ಅಂತ ಹೇಳ್ತಾರೆ. ಇದ್ರಲ್ಲೆಲ್ಲ ಯಾವ್ದು ಪ್ರೇ ಮಾಡ್ಬೇಕು ಮತ್ತೆ ಯಾವ್ದು ಕರೆಕ್ಟ್ ಆಗ್ತದೆ? ನಿಮ್ಗೆ ಯಾವ್ದು ಕಾಣಿಸ್ತದೆ, ಯಾರು ಗ್ರೇಟ್ ಅಂತ ಕಾಣಿಸ್ತದೆ? ಎಲ್ಲ ಓದಿದಾಗ ಅವ್ರವ್ರೆ ಗ್ರೇಟ್ ಅಂತ ಅನಿಸ್ತದೆ. ನಿಮ್ಗೆ ಯಾವ್ದು ಕಾಣಿಸ್ತದೆ ಅವ್ರ ನೀವು ಇದು ಮಾಡಿ. ನಮ್ಗೆ ಅಂತೂ ಕೃಷ್ಣ ಗ್ರೇಟ್ ಅಂತ ಕಾಣಿಸ್ತದೆ, ನಾವು ಕೃಷ್ಣವನ್ನು ಮಾಡೋದು. ಮತ್ತೆ ನಿಮ್ಗೆ ಬಿಟ್ಟದ್ದು ಅದು, ನಿಮ್ಗೆ ಯಾರು ಗ್ರೇಟ್ ಅಂತ ಕಾಣಿಸ್ತದೆ ನೀವು ಗ್ರೇಟ್ ಅವರಿಗೆ ಇದು ಮಾಡಿ ಮಾತಾಜಿ. ಗೊತ್ತಾಯ್ತು? ಕ್ಲಿಯರ್ ಆಯ್ತಾ ಮಾತಾಜಿ? ನಮ್ಗೆ ಕೃಷ್ಣ ಗ್ರೇಟ್ ಅಂತ ಕಾಣಿಸ್ತದೆ, ನಾವು ಕೃಷ್ಣನ ಇದು ಮಾಡ್ತೇವೆ. ನೀವು ಓದುವಾಗ ನಿಮ್ಗೆ ಯಾವ್ದು ಗ್ರೇಟ್ ಅಂತ ಕಾಣಿಸ್ತದೆ ಅದನ್ನು ನೀವು ಇದು ಮಾಡಿ ಮಾತಾಜಿ. ಎಸ್, ಓಕೆ. ಈಗ ಪ್ರಶಾಂತ್, ಒಂದು ನಿಮಿಷ ಅನ್ಮ್ಯೂಟ್ ಮಾಡಿ ಸರ್. ನಮಸ್ಕಾರ ಸರ್. ಎಸ್ ಓಕೆ. ಈ 3 ಗುಣಗಳಲ್ಲಿ ತ್ರಿಮೂರ್ತಿಗಳಲ್ಲಿ ಯಾರು ಯಾವ ಗುಣದ ಅಧಿಪತಿ ಅಂತ ಹೇಳ್ತಾರಲ್ಲ? ಶಿವ ತಮೋಗುಣದ ಅಧಿಪತಿ, ಮತ್ತೆ ಬ್ರಹ್ಮ ರಜೋಗುಣದ ಅಧಿಪತಿ, ವಿಷ್ಣು ಸತ್ವಗುಣದ ಅಧಿಪತಿ. ಎಸ್, ಬೇರೆ ಯಾವ್ದು ಪ್ರಶ್ನೆ ಉಂಟಾ? ಓಕೆ, ಅರ್ಚನಾ ಮಾತಾಜಿ. ಹರೇ ಕೃಷ್ಣ ಗುರುಜಿ. ಎಸ್ ಮಾತಾಜಿ, ಎಸ್ ಹೇಳಿ ಮಾತಾಜಿ. ಗುರುಜಿ, ನೆನ್ನೆ ನಾನು ನಿಮ್ಮನ್ನ ಪ್ರಶ್ನೆ ಕೇಳಿದಾಗ ನೀವು ಪ್ರೇಯರ್ ಮಾಡಿ 16 ಟೈಮ್ಸ್, ಅಂದ್ರೆ ಒಂದ್ ಫುಲ್ ಆದ್ಮೇಲೆ ಮತ್ತೆ ಆ ತರ 16 ಟೈಮ್ಸ್ ಮಾಡ್ಬೇಕು ಪ್ರೇಯರ್ ಅಂತ ಹೇಳಿದ್ರಲ್ಲ, ಇದು ರೂಲ್ಸ್ ಹೆಚ್ಚಿಗೆ ಮಾಡಿದ್ರೆ ಅಂತ ಮತ್ತೆ ಕಡಿಮೆ ಮಾಡಿದ್ರೆ ಅಂತ, ಮತ್ತೆ ಏನಂತಂದ್ರೆ ಈ ದೀಕ್ಷಾ ಅಂತ ತಗೊಂಡಿರೋರು ಮ್ಯಾರೇಜ್ಗೆ ಆತರ ಎಲ್ಲ ಬಂದಾಗ ಫಂಕ್ಷನ್ಸ್ ಅಟೆಂಡ್ ಮಾಡ್ತಾರೆ, ಅವ್ರ ಪಾಡಿಗೆ ಅವರು ಬ್ಯಾಗ್ ಅಲ್ಲಿ ಬೀಡ್ಸ್ ಇಟ್ಕೊಂಡು ಜಪ ಮಾಡ್ತಾನೆ ಇರ್ತಾರೆ. ಪ್ರಶ್ನೆ ಗೊತ್ತಾಗ್ಲಿಲ್ಲ ಮಾತಾಜಿ, ಸರಿಯಾಗಿ ಹೇಳಿ ಮಾತಾಜಿ. ಅಂದ್ರೆ ನಿನ್ನೆ ನನಗೆ ನೀವು ಹೇಳಿದ್ರಿ ಬೀಡ್ಸ್ ಅಲ್ಲಿ 16 ಟೈಮ್ಸ್ ಪರ್ ಡೇ ಮಾಡ್ಬೇಕು, 1 ರೌಂಡ್ ಆದ್ರೆ 1 ಟೈಮ್, ಆತರ 16 ಟೈಮ್ಸ್ ಮಾಡ್ಬೇಕು ಅಂತ ಹೇಳಿದ್ರಿ. ಸೊ ದಟ್ ಈಸ್ ರೂಲ್ಸ್. ಆದ್ರ ಇನ್ನು ಕಡಿಮೆ ಮಾಡ್ಬೋದಾ, ಇನ್ನು ಜಾಸ್ತಿನೂ ಮಾಡ್ಬೋದಾ ಅಂತ? ಜಾಸ್ತಿ ಎಷ್ಟು ಕೂಡ ಮಾಡ್ಬೋದು, ಆದ್ರೆ ಮಿನಿಮಮ್ 16. ಮತ್ತೆ ಒಬ್ರು ಏಜ್ ಆದವರು ಅಮ್ಮ ಮಾತಾಜಿ ಒಬ್ರು ಮ್ಯಾರೇಜ್ ಅಟೆಂಡ್ ಆಗ್ತಾರೆ, ಅವರು ಬ್ಯಾಗ್ ಅಲ್ಲಿ ಬೀಡ್ಸ್ ಇಟ್ಕೊಂಡು ಎನಿ ಟೈಮ್ ಭಜನ್ ಮಾಡ್ತಾನೆ ಇರ್ತಾನೆ, ಪ್ರೇಯರ್ ಮಾಡ್ತಾನೆ ಇರ್ತಾರೆ. ಸೊ ಆತರ ಇದೆಯಾ ರೂಲ್ಸ್ ಎಲ್ಲ ಇದೆಯಾ? ಪ್ರೇಯರ್ ಅಕೇಶನ್ ಫಂಕ್ಷನ್ಸ್ ಎಲ್ಲ ಅಟೆಂಡ್ ಆದಾಗ್ಲೂ ಹೀಗೆ ಇರ್ಬೇಕು ಅಂತ ಇದೆಯಾ? ನೋಡಿ, ಅದು ಅವರವರಿಗೆ ಬಿಟ್ಟದ್ದು. ಅವರು ಸೀರಿಯಸ್ ಇದ್ದಾರೆ ತುಂಬಾ, ಅವ್ರಿಗೆ ಗೊತ್ತಾಗಿದೆ ಕೃಷ್ಣನೇ ಎಲ್ಲವನ್ನು, ನನ್ನನ್ನು ಕೃಷ್ಣನ ಒಂದೇ ನನ್ನನ್ನು ರಕ್ಷಿಸುವವನು ಅಂತ ಅವ್ರಿಗೆ ಗೊತ್ತಾಗಿರ್ಬೇಕು ಆ ಮಾತಾಜಿಗೆ. ಹಾಗಾಗಿ ನನ್ನ ಪ್ರಶ್ನೆ ಏನು ಅಂತಂದ್ರೆ,
ನಾವು ಪ್ರಜ್ಞಾಪೂರ್ವಕವಾಗಿ ಯಾಕೆ ಇರಬಾರ್ದು? ಎಲ್ಲ ನನ್ನ ಪ್ರಶ್ನೆ ಏನಂದ್ರೆ, ಮಾಡೋಣ, ಪ್ರೇಯರ್ ಮಾಡೋದ್ ತಪ್ಪು ಅಂತ ನಾ ಹೇಳಲ್ಲ. ಅಷ್ಟು ಉನ್ನತ ಮಟ್ಟಕ್ಕೆ ಬಂದ್ಮೇಲೆ ಒಂದು ಪ್ರಜ್ಞಾಪೂರ್ವಕವಾಗಿ ನಾನು ಕೃಷ್ಣನೊಟ್ಟಿಗೆ ಇದ್ದೇನೆ ಅನ್ನೋ ಭಾವನೆಯಿಂದ ಯಾಕೆ ಇರಬಾರ್ದು? ಎಲ್ಲಾದ್ರಲ್ಲೂ ಕೃಷ್ಣನ ನಾನ್ ನೋಡ್ತೇನೆ ಅಂತ ಯಾಕೆ ಇರಬಾರ್ದು? ನೋಡಿ ಮಾತಾಜಿ, ಈಗ ನೀವು ಆ ಸ್ಟೇಜಿಗೆ ಬರ್ಲಿಲ್ಲ. ಆ ಸ್ಟೇಜಿಗೆ ಬಂದ ಮೇಲೆ ನಾವು ಇರ್ಬೋದು. ಅದಕ್ಕೆ ರಾಗಾನುಗ ಭಕ್ತಿ ಅಂತ ಹೇಳುದು, ಸ್ಪಾಂಟೇನಿಯಸ್ ಲವ್ ಕೃಷ್ಣನಲ್ಲಿ. ನಾವೀಗ ಈ ಇಂದ್ರಿಯ ಸುಖದ ಒಳಗೆ ನಾವು ಇದ್ದೇವೆ. ನಾವು ಫಸ್ಟಿಗೆ ಈಗ ಅದರಿಂದ ಒಳಗೆ ಬರ್ಬೇಕು. ಈಗ ಹೇಗಂದ್ರೆ, ಈಗ ಒಬ್ಬ ಮನುಷ್ಯ ಎಂತ ಆಗ್ತದೆ, ಅವ ಸಮುದ್ರದ ನಡುವೆ ಬೀಳ್ತಾನೆ. ಮತ್ತೊಂದು ಶಿಪ್ ಹೋಗ್ತದೆ. ಶಿಪ್ ಹೋಗಿ ಎಂತ ಮಾಡ್ತದೆ, ಹಗ್ಗವನ್ನು ಕೊಡ್ತಾನೆ. ಅವ ಹಗ್ಗವನ್ನು ಹಿಡಿಯುದಿಲ್ಲ ಮನುಷ್ಯ. ಅವ ಹೇಳ್ತಾನೆ, ನನ್ನನ್ನು ಯಾರು ಇಲ್ಲಿ ಒಳಗೆ ಹಾಕಿದ ಅಂತ. ಅವ ಅಂದ್ರೆ ಅಲ್ಲಿ ಅಧಿಕ ಪ್ರಸಂಗ ಮಾತಾಡ್ತಾನೆ. ನನ್ನನ್ನು ಇದಕ್ಕೆ ಯಾರು ದೂಡಿದ್ದು, ನಾನು ಹೊರಗೆ ಬರುವುದಿಲ್ಲ ಹಾಗೆಲ್ಲ ಹೇಳ್ತಾನೆ. ಅವನ ಕೆಲಸ ಎಂತ, ಅಲ್ಲಿಂದ ಹೊರಗೆ ಬರುವುದು. ಹಾಗಾಗಿ ನಾವು ಕೂಡ ಈಗ ನಮ್ಮ ಪ್ರಜ್ಞೆಯು ಕಲುಷಿತವಾಗಿದೆ. ಕೃಷ್ಣ ಪ್ರಜ್ಞೆ ಇಲ್ಲ. ಕೃಷ್ಣ ಪ್ರಜ್ಞೆ ಬರದೆ ನಮ್ಗೆ ಅದೆಲ್ಲ ಥಿಂಕ್ ಮಾಡ್ಲಿಕ್ಕೆ ಆಗುದಿಲ್ಲ, ಗೊತ್ತಾಯ್ತಾ? ಅದು ಪೂರ್ತಿ ರಾಗಾನುಗ ಭಕ್ತಿಯಲ್ಲಿ, ಸ್ಪಾಂಟೇನಿಯಸ್ ಲವ್ ಕೃಷ್ಣನಲ್ಲಿ, ಆ ಸ್ಟೇಜ್ ಅಲ್ಲಿ ಅವರು ಹಾಗೆ ಹೇಳುದು. ನಾವೀಗ ಸಾಧಕರು, ನಾವು ಸಾಧನೆ ಮಾಡ್ಬೇಕು. ನಾವು ಸಾಧನೆ ಮಾಡದೆ ನನಗೆ ಕೃಷ್ಣ ಹಾಗೆ ಬರ್ತಾನೆ ಹೀಗೆ ಬರ್ತಾನೆ, ಕೃಷ್ಣ ನಮ್ಗೆ ಅಂದ್ರೆ ಪೂರ್ತಿ ಸ್ಮರಣೆ ಕೊಡ್ತಾನೆ, ಅದೆಲ್ಲ ಈಗ ಅಂದ್ರೆ ಆ ಸ್ಟೇಜ್ ಅಲ್ಲಿ ನಾವಿಲ್ಲ. ಫ್ರಾಂಕ್ ಇರ್ಬೇಕು, ಟು ಬಿ ಫ್ರಾಂಕ್. ನಮ್ಮ ಸ್ಟೇಜ್ ಅನ್ನು ನಾವು ಅರಿತುಕೊಳ್ಬೇಕು. ಸರಿ, ಧನ್ಯವಾದ. ಬೇರೆ ಯಾವ್ದು ಪ್ರಶ್ನೆ ಉಂಟಾ? ಓಕೆ, 2 hands raised. ಯಾರು? ಪಲ್ಲವಿ ಮಾತಾಜಿ, ಪ್ರಶ್ನೆ ಉಂಟಾ? ಎಸ್ ಮಾತಾಜಿ, ಪಲ್ಲವಿ ಮಾತಾಜಿ ಅನ್ಮ್ಯೂಟ್ ಮಾಡ್ಬೋದು. ಹರೇ ಕೃಷ್ಣ. ಪ್ರಶ್ನೆ ಉಂಟಾ ಪಲ್ಲವಿ ಮಾತಾಜಿ? ಇಲ್ಲ. ಓಕೆ, ಉಂಟಾ ಮಾತಾಜಿ ಪ್ರಶ್ನೆ ಯಾವ್ದಾದ್ರು? ಹರೇ ಕೃಷ್ಣ. ಓಕೆ, ಎಸ್. ಈಗ ಬಸವರಾಜ್ ಅನ್ಮ್ಯೂಟ್ ಮಾಡಿ ಸರ್. ಬಸವರಾಜ್ ಸರ್. ಸರ್ ಅನ್ಮ್ಯೂಟ್ ಮಾಡ್ಬೋದು. ಎಸ್. 3 ಗುಣಗಳೇನಿದಾವಲ್ಲ, ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡಿ ಸರ್. 3 ಗುಣಗಳು ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡಿ. ನೋಡಿ, ಸ್ವಲ್ಪ ಫಸ್ಟ್ ಗುಣ ಸತ್ವಗುಣ. ಸತ್ವಗುಣ ಅಂದ್ರೆ ಅವ ತುಂಬಾ ಕಾಮ್ ಇರ್ತಾನೆ, ಪೀಸ್ ಇರ್ತಾನೆ. ರಜೋಗುಣ ಅಂದ್ರೆ ಪೂರ್ತಿ ಕೆಲ್ಸ ಮತ್ತೆ ಹಣ ಅದರ ಹಿಂದೆಲ್ಲೇ ಇರ್ತಾನೆ. ತಮಗುಣ ಅಂದ್ರೆ ಅವ ಹುಚ್ಚ, ಬೇಡದೆಲ್ಲ ಮಾಡುವುದು ಮತ್ತೆ ಜಾಸ್ತಿ ಮಲಗುವುದು, ಆತರ. ಹಾಗಾಗಿ ನಾವು ಎಂತಂದ್ರೆ ಸತ್ವಗುಣದಲ್ಲಿ ಇರ್ಬೇಕಂತ ಆಚಾರ್ಯ ಹೇಳ್ತಾರೆ. ಯಾವಾಗಲೂ ಪೀಸ್ ಆಗಿರ್ಬೇಕಂತ. ಎಸ್. ಬೇರೆ ಯಾವ್ದು ಪ್ರಶ್ನೆ ಉಂಟಾ? ಓಕೆ, ಪಲ್ಲವಿ ಮಾತಾಜಿ ಇಲ್ಲ ಅಂತ ಯಾವ್ದು ಪ್ರಶ್ನೆ? ಓಕೆ, ಓಕೆ. ಪ್ರಶ್ನೆ ಇದ್ದಲ್ಲಿ ಕೇಳ್ಬೋದು, ಓಪನ್ ಆಗಿ ಕೇಳ್ಬೋದು. ಯಾಕಂದ್ರೆ ಈ ಪ್ರಶ್ನೆ ನಮ್ಮನ್ನು ಒಂದು ಎಂತ ಮಾಡ್ತದೆ ಅಂದ್ರೆ, ಆಚಾರ್ಯ ಹೇಳ್ತಾರೆ ಒಳಗಿದ್ದದೆಲ್ಲ ಹೊರಗೆ ಬರ್ಬೇಕಂತ. ಹಾಗಾಗಿ ಮನುಷ್ಯಂದು ಎಂತಂದ್ರೆ ಆಚಾರ್ಯ ಹೇಳ್ತಾರೆ, ಒಬ್ಬ ನೋಡ್ಲಿಕ್ಕೆ ಹೇಗಂದ್ರೆ ತುಂಬಾ ಕರೆಕ್ಟ್ ಇರ್ತಾನೆ, ನೋಡುವಾಗ ತುಂಬಾ ಕರೆಕ್ಟ್ ಇರ್ತಾನೆ. ಹೇಳಿದರು ಎಂತ ಒಳ್ಳೆ ಜನ ಎಲ್ಲರೂ ಅವನು ಹೊಗಳ್ತಾ ಇರ್ತಾರೆ. ಅದೇ ಮಾತಾಡೋದು ಗೊತ್ತಾಗ್ತದೆ ಅವನು ಎಂತ ಅಂತ. ಹಾಗಾಗಿ ನಾವ್ ಎಂತ ಅಂದ್ರೆ ನಮ್ಮ ಮೈಂಡ್ ಅನ್ನು ರಿವೀಲ್ ಮಾಡೋದು ನಮ್ಮ ಮಾತಿನಿಲ್ಲ. ಹಾಗಾಗಿ ನಾವು ಫಸ್ಟ್ ಗೆ ರಿವೀಲ್ ಮಾಡ್ಬೇಕು, ಎಲ್ಲ ರಿವೀಲ್ ಮಾಡಿ ಅದಕ್ಕೆ ಎಲ್ಲದಕ್ಕೂ ಅದಕ್ಕೆ ಎಂತ ಹೇಳೋದು ಸೊಲ್ಯೂಷನ್ ಸಿಗ್ತದೆ. ಮತ್ತೆ ನಮ್ಗೆ ಕೃಷ್ಣ ಪ್ರಜ್ಞೆಯಲ್ಲಿ ಪ್ರೋಗ್ರೆಸ್ ಆಗ್ಬಹುದು. ಒಂದು ಕ್ವಶನ್ ಇದೆ. ಏನು ಅಂತ ಹೇಳಿದ್ರೆ,
ಇದು ನೀವು ಹೇಳಿದಿರಾ ಆ ಶಿವದೇವ್ರು ಇದು ತಮೋ ಗುಣದ ಅಧಿಪತಿ ಅಲ್ವಾ? ಹೌದು. ಸೊ ಹಂಗಿರ್ಬೇಕು ಅಂತ ಹೇಳಿದ್ರೆ ಸೊ ಅದು ಅವ್ರನ್ನ ಯಾಕೆ ತಮೋ ಗುಣದ್ದು ಅಧಿಪತಿ ಅಂತ ಹೇಳ್ತಾರೆ ಫಸ್ಟ್? ಇದು ಫಸ್ಟ್ ಕ್ವೆಶನ್. ಸೆಕೆಂಡ್ ಕ್ವೆಶನ್ ಅಂತ ಹೇಳಿದ್ರೆ ನಮ್ಗೆ ಇದು ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕಾ ಅಥವಾ ನಮಗೆ ತಮೋ ಗುಣದಿಂದ ಡೈರೆಕ್ಟ್ ಆಗಿ ಅಂದ್ರೆ ಸತ್ವಗುಣಕ್ಕೆ ಡೈರೆಕ್ಟ್ ಆಗಿ ಹೋಗ್ಬೋದಾ ಅಥವಾ ರಜೋಗುಣದಿಂದ ಡೈರೆಕ್ಟ್ ಹಂಗೆ ಏನಾದ್ರು ಇದೆಯಾ? ಸ್ಟೆಪ್ಸ್ ಏನಾದ್ರು ಇದೆಯಾ? ಇಲ್ಲ ಡೈರೆಕ್ಟ್ ಆಗಿ ಹೋಗ್ಬೋದು? ನೋಡಿ, ನಿಮ್ಮ ಫಸ್ಟ್ ಪ್ರಶ್ನೆಗೆ ಇದು ಕೊಡ್ತೇನೆ. ಹಾ, ಶಿವ ವೈಷ್ಣವನಾಂ ಯಥಾ ಶಂಭು. ಈಗ ಬ್ರಹ್ಮ ಸಂಹಿತದಲ್ಲಿ ಎಂತ ಹೇಳುದಂದ್ರೆ ಮಿಲ್ಕ್ ಟರ್ನ್ ಇಂಟು ಕರ್ಡ್, ಹಾಲು ಕರ್ಡ್ ಆದದ್ದು ಅದು ಶಿವ ಅಂತ. ಹಾಗಾಗಿ ವಿಷ್ಣು ಟ್ರಾನ್ಸ್ಫಾರ್ಮ್ ಮಿಲ್ಕ್ ವಿಷ್ಣು, ಕರ್ಡ್ ಶಿವ. ಹಾಗಾಗಿ ಶಿವ ತಮೋಗುಣದಲ್ಲಿ ಅವ ಅಧಿಪತಿ ಆದ್ರೂ ಕೂಡ ಅವ ತಮೋಗುಣದಲ್ಲಿ ಇಲ್ಲ. ಇದು ನೀವು ಅರ್ಥ ಮಾಡ್ಬೇಕು. ನಮ್ದು ಎಂತ ಅಂದ್ರೆ ನಾವು ಈಗ ಶಿವ ತಮೋಗುಣದಲ್ಲಿ ಅವ ಕೂಡ ತಮೋಗುಣ, ಅದು ನಮ್ಮ ತಪ್ಪು ಕಲ್ಪನೆ. ಅವನಿಗೆ ಆ ಜವಾಬ್ದಾರಿ ಕೊಟ್ಟದ್ದು ಕೃಷ್ಣ. ಅಂದ್ರೆ ನೋಡಿ, ಕೃಷ್ಣನಿಗೋಸ್ಕರ ಅವ ಎಲ್ಲ ವಿಷವನ್ನು ತಗೊಂಡ, ಮತ್ತೆ ಅವನ ಅದಕ್ಕೆ ನೀಲಕಂಠ ಅಂತ. ಹಾಗಾಗಿ ನಾವು ವಿಷ ತಗೊಂಡ್ರೆ ನಾವು ಸತ್ತು ಹೋಗ್ತೇವೆ, ಗೊತ್ತಾಯ್ತಾ? ನಾವು ಅದನ್ನ ಅರ್ಥ ಮಾಡ್ಬೇಕು. ಮತ್ತೆ ರಜಗುಣ, ಅದೇ ಬ್ರಹ್ಮ ಕೂಡ, ಬ್ರಹ್ಮ ರಜಗುಣದು ಅಧಿಪತಿ ಆದ್ರೂ ಕೂಡ ಅವ ಅದಕ್ಕೆ ಆ ರಜಗುಣದಿಲ್ಲ, ಅವರೆಲ್ಲ ಶುದ್ಧ ಸತ್ವದಲ್ಲಿದ್ದಾರೆ. ಮತ್ತೆ ಈ ಗುಣಗಳ ಪ್ರಕಾರ ನೀವು ಕೃಷ್ಣ ಪ್ರಜ್ಞೆಗೆ ಬಂದ್ರೆ ಇಮಿಡಿಯೇಟ್ ಆಗಿ ನೀವು ಶುದ್ಧ ಸತ್ವಕ್ಕೆ ಬರ್ತಾರೆ, ಅದರಲ್ಲಿ ಕ್ವಶನ್ ಇಲ್ಲ. ಮತ್ತೆ ಎಂತ ಹೇಳುದು, ಅದಕ್ಕೆ ಆಚಾರ್ಯ ಎಂತ ಹೇಳ್ತಾರೆ ಅಂದ್ರೆ ಸರ್ವಧರ್ಮಾನ್ ಪರಿತ್ಯಜಿ ಮಾಮೇಕಂ ಶರಣಂ ರಜ ಹಾಂ ತಮ ಪಾಪಿಯಭ್ಯೋ ಮೋಕ್ಷಶಾಮಿ ಮಾಸೂಚ. ಅಂದ್ರೆ ಕೃಷ್ಣ ಎಂತ ಹೇಳುದು ಅಂದ್ರೆ ಎಲ್ಲಾ ಧರ್ಮವನ್ನು ತ್ಯಜಿಸಿ ನನಗೆ ನೀನು ಶರಣಾಗತ ಆಗು, ಮತ್ತೆ ನಿಂದು ಎಲ್ಲ ಇಂತೆಂತ ನೀನು ತಮ್ಮ ಗುಣದಲ್ಲಿ ರಜಗುಣದಲ್ಲಿರು, ನಿನ್ನನ್ನು ಇಮಿಡಿಯೇಟ್ ಆಗಿ ನಾನು ಶುದ್ಧ ಸತ್ವಕ್ಕೆ ಕೊಂಡೋಗ್ತೇನೆ ಅಂತ ಕೃಷ್ಣ ಹೇಳ್ತಾನೆ. ಜಸ್ಟ್ ಸಿಂಗಲ್ ಫ್ರಾಕ್ಷನ್, ಜಸ್ಟ್ ಸಿಂಗಲ್ ಮೂವ್ಮೆಂಟ್ ಅಲ್ಲಿ ನೀವು ಕೃಷ್ಣನಿಗೆ ಸರೆಂಡರ್ ಆದ್ರೆ ಕೃಷ್ಣ ವಿಲ್ ಟೇಕ್ ಕೇರ್. ಓಕೆ ಓಕೆ, ಎಸ್. ಅದೇ ಈಗ ಅದೇ ನೀವು ಹೇಳಿದಿರಲ್ಲ, ಇವರು ಶಿವದೇವ್ರು ಅವರು ಅಂದ್ರೆ ತಮೋಗುಣದ ಅಧಿಪತಿ. ಸೊ ಆಗಿರ್ಬೇಕು ಅಂತ ಹೇಳಿದ್ರೆ ಅವರಿಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಕೃಷ್ಣದೇವರು. ಆಗಿರ್ಬೇಕಿದ್ರೆ ಈ ತಮೋ ಗುಣದಲ್ಲಿ ಇರ್ತಾರಲ್ಲ, ಅಂದ್ರೆ ಅದರ ಅರ್ಥ ಹಿಂಗಿದ್ಯಾ ಅಂದ್ರೆ ನಾವು ತಮೋ ಗುಣದಲ್ಲಿದ್ದವರು ಫಸ್ಟಿಗೆ ಶಿವನಿಗೆ ಆರಾಧನೆ ಮಾಡ್ಬೇಕು, ಆ ನಂತರ ಶಿವ ನಮ್ಮ ತಮೋಗುಣ ಎಲ್ಲ ಇದ್ ಮಾಡ್ತಾರೆ, ಆ ನಂತರ ಕೃಷ್ಣನ ಇದಕ್ಕೆ ಹೋಗ್ಬೇಕು, ಹಂಗೇನಾದ್ರು ಇದೆಯಾ ಅದಕ್ಕೆ ಮೀನಿಂಗ್? ನೋಡಿ, ತಮೋಗುಣದವರು ಅಂದ್ರೆ ಭೂತ ಆರಾಧನೆ ಎಲ್ಲ ಮಾಡುವವರೆಲ್ಲ ಶಿವನನ್ನು ವರ್ಷಿಪ್ ಮಾಡುದು ಹೆಚ್ಚಿನವರಿದ್ದಾರೆ. ಆದ್ರೆ ಆ ಈಗ ವರ್ಷಿಪ್ ಅಲ್ಲಿ ಕೂಡ ಹೇಗೆ ಅಂದ್ರೆ ಡಿಫ್ರೆಂಟ್ ಲೆವೆಲ್ಸ್ ಉಂಟು. ಡಿಫ್ರೆಂಟ್ ಲೆವೆಲ್ ಅಂದ್ರೆ ಈಗ ನನ್ಗೆ, ನಾನು ಶಿವ ಟೆಂಪಲ್ಗೆ ಹೋಗ್ತೇನೆ, ನಾನು ಶಿವನಿಗೆ ಅಡ್ಡ ಬೀಳ್ತೇನೆ. ನಾನು ಬೀಳುವಾಗ ಎಂತ ಅಡ್ಡ ಬೀಳ್ದು ಹೇಳುದು ಶಿವನಿಗೆ, ನಾನು ಶಿವ ನೀನು ಟಾಪ್ ಮೋಸ್ಟ್ ವೈಷ್ಣವ, ನಿನ್ನಲ್ಲಿದ್ದ ಸ್ವಲ್ಪ ಕೃಷ್ಣ ಭಕ್ತಿ ನನಗೆ ಕೊಡುವ ಅಂತ. ಹಾಗಾಗಿ ನಮ್ಮ ಪ್ರೇಯರ್ ಮೇಲೆ ಡಿಪೆಂಡ್ ಆಗ್ತದೆ ನಮ್ಗೆ. ಈಗ ಹೋದ ಕೂಡಲೇ ಶಿವ ಆಗ್ಲಿ ದೇವಿ ಆಗ್ಲಿ, ಈಗ ಮಾತಾಜಿ ಹೇಳಿದ್ರು, ಪಲ್ಲವಿ ಮಾತಾಜಿ, ಅಂದ್ರೆ ಅದರಲ್ಲಿ ಹಾಗೆ ಉಂಟು, ಇದರಲ್ಲಿ ಹೀಗೆ ಉಂಟು. ಮತ್ತೆ ದೇವಿ ಪುರಾಣದಲ್ಲಿ ದೇವಿ ಮೇನ್ ಅಂತ ಉಂಟು, ಶಿವ ಪುರಾಣದಲ್ಲಿ ಶಿವ ಮೇನ್ ಅಂತ ಉಂಟು, ಮತ್ತೆ ಕೃಷ್ಣ ಪುರಾಣ. ಆದ್ರೆ ಬ್ರಹ್ಮ ಸಂಹಿತದಲ್ಲಿ ಹೇಗುಂಟು ಅಂದ್ರೆ ದೇವಿ ಶಿವ ಎಲ್ಲರ ಪ್ರೇಯರ್ ಉಂಟು. ಗಣಪತಿ ಕೃಷ್ಣನಿಗೆ ಗೋವಿಂದ ಮಾದಿ ಪುರುಷಂ ತಮಂ ಪಜಾಮಿ. ಹಾಗಾಗಿ ಇದನ್ನು ಕೂಡ ನಾವು ತಿಳಿಬೇಕು ಮಾತಾಜಿ. ಹಾಗಾಗಿ ರಿತೇಶ್ ಸರ್ ಗೊತ್ತಾಯ್ತಾ? ಹಾಗಂದ್ರೆ ಹೇಗಂದ್ರೆ ನಾವು ನಮ್ದು ಪ್ರೇಯರ್ ಮೇಲೆ ಡಿಪೆಂಡ್ ಆಗ್ತದೆ. ನಮ್ಗೆ ಫಸ್ಟಿಗೆ ನಾವು ಗೊತ್ತಾಗ್ಬೇಕು ನಮ್ಗೆ ಯಾರು ಕೃಷ್ಣ ಯಾರು ಶಿವ. ಆಯ್ತು, ಆತರ. ಆಯ್ತು ಪ್ರಾಬ್ಲಮ್. ಧನ್ಯವಾದ. ಎಸ್, ಓಕೆ. ಬೇರೆ ಯಾವ್ದು ಪ್ರಶ್ನೆ ಉಂಟಾ? ಪ್ರಶ್ನೆದಲ್ಲಿ ಕೇಳ್ಬಹುದು. ಪ್ರಶ್ನೆಯಲ್ಲಿ ಕೇಳ್ಬಹುದು. ಯಾರು ಪ್ರಶ್ನೆ ಇಲ್ವಾ? ಎಲ್ಲರೂ ಕ್ಲಿಯರ್ ಆಯ್ತಾ? ಯಾವುದೇ ಡೌಟ್ ಇಲ್ಲ?
ಆಯ್ತಾಗ ನಾವು ಮುಕ್ತಾಯ ಮಾಡುವ. ವಾಂಚಾ ಕಲ್ಪತರೋ ಅಭಿಷ್ಯ ಕೃಪಾ ಸಿಂಧು ಬಿಯವಚ ಪತಿತನಾಂ ಪಾವನಿಯೋಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंत कोटि वैष्णव वृंद की जय. नामाचार्य श्री हरिदास ठाकुर की जय. हरे कृष्णा. हरे कृष्ण प्रभु जी. हरे कृष्णा. हरे कृष्णा.